ಹಾಲ್ ಹಾಲ್ ಆತ್ಮೀಯ ವ್ಯಾಯಾಮ ಕಲಾಭಿಮಾನಿಗಳೇ, ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಈ ಶಾರದಾ ಮಹೋತ್ಸವದ ಪೂಜಾ ಸಮಾರಂಭದ ಪರ್ವ ಸಂದರ್ಭದಲ್ಲಿ, ಅದೇ ರೀತಿ ವಿಜಯದಶಮಿಯ ಈ ಪರ್ವ ಸಂದರ್ಭದಲ್ಲಿ ನಮ್ಮೆಲ್ಲರ ವ್ಯಾಯಾಮ ಕಲಾಭಿಮಾನಿಗಳ ಮುಂದೆ ಈ ಮಲ್ಲಕಂಬದ ವ್ಯಾಯಾಮ ಪ್ರದರ್ಶನವನ್ನು ಹಲವು ವರ್ಷಗಳ ಬಳಿಕ ಇದನ್ನು ನಾವು ಮುಂದೆ ಪ್ರದರ್ಶಿಸ್ತಾ ಇದ್ದೇವೆ. ಬಂಟ್ವಾಳದ ಪುರಜನರಿಗೆ ಚಿರಪರಿಚಿತವಾದ ಈ ಮಲ್ಲಕಂಬ ಇದರ ಸಾಂಪ್ರದಾಯಿಕವಾದ ವ್ಯಾಯಾಮ ಕಲಾ ಪ್ರದರ್ಶನ ಇನ್ನು ಮುಂದೆ ನಿಮ್ಮ ಮಾಡಲು ಯುವಕರು ಸಿದ್ಧವಾಗಿದ್ದಾರೆ. ಪ್ರಥಮವಾಗಿ ಪಥಸಂಚಲನ, ಬಳಿಕ ಧ್ವಜವಂದನಾ ಕಾರ್ಯಕ್ರಮ ಜರುಗಲಿದೆ. ಗಣ್ಯ ಅತಿಥಿಗಳಾಗಿ ನಮ್ಮೊಡನೆ ಶ್ರೀಮಾನ್ ಕಲ್ಲಡ್ಕ ಪ್ರಭಾಕರ್ ಭಟ್, ಮಾಜಿ ಶಾಸಕರಾದ ಪದ್ಮನಾಭ ಪಟ್ಟಾರಿಯವರು, ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ರಾಜೇಶ್ ನಾಯಕ್ ಕುಳಿಪಾಡಿ, ಹಾಗೂ ಉಳಿದ ಪದ್ಮನಾಭ್ ಭಂಡಾರ್ಕರ್, ಬರ್ತೋಡಿ ಪ್ರಭಾಕರ್ ಶೆಣೈ, ಬಿ ವಿಠಲ್ ದಾಸ್ ಭಟ್, ಇಂತಹ ಹಿರಿಯ ನಮ್ಮ ಸದಸ್ಯರ ಉಪಸ್ಥಿತಿಯಲ್ಲಿ ಈ ಮಲ್ಲಕಂಬ ಪ್ರದರ್ಶನ ಜರುಗಲಿದೆ. ಬಹಳ ಶಿಸ್ತುಬದ್ಧವಾಗಿ, ಆಕರ್ಷಕವಾಗಿ, ವ್ಯಾಯಾಮ ಕೂಡ ಒಂದು 44 ಕಲೆಗಳಲ್ಲಿ ಒಂದು, ಅದರಲ್ಲಿ ಕೂಡ ಮನೋರಂಜನೆ ಮಾಡುವ ವಿಷಯ ಉಂಟು. ಅದು ದೊಡ್ಡರ ಕಲೆ ಇಲ್ಲ ಎಂಬುದನ್ನು ಸಾಬೀತುಪಡಿಸಲಿಕ್ಕಾಗಿ ಎಂದು ನಾವು ಈ ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸ್ತೇವೆ. ಅಚ್ಚ ಭಾರತೀಯ ವ್ಯಾಯಾಮ ಕಲಾ ಪದ್ಧತಿಯಾದ ಈ ಮಲ್ಲಕಂಬದ ಸಾಂಪ್ರದಾಯಿಕವಾದ ವ್ಯಾಯಾಮ ಪ್ರದರ್ಶನ ನಿಮ್ಮ ಮುಂದೆ 2 ಗಂಟೆಗಳ ಕಾಲ ನಿಮ್ಮನ್ನು ಇದು ರಂಜಿಸಲಿಕ್ಕಿದೆ. ಉಸಿರು ಬಿಗಿಡು ನೋಡುವಂತಹ ಕೆಲವು ಕಸರತ್ತುಗಳು, ಹಲವು ಚಮತ್ಕಾರಗಳು, ಹಲವು ಬ್ಯಾಲೆನ್ಸ್ಗಳು. ನೀವು ಸರ್ಕಸ್ ಡಂಬರಾಟಗಳಲ್ಲಿ ಇಂತಹ ಬ್ಯಾಲೆನ್ಸ್ಗಳನ್ನು, ಚಮತ್ಕಾರ ನೋಡ್ಬೋದು. ಆದರೆ ಇಲ್ಲಿಯೇ ಮುಖ್ಯವಾಗಿ ನಮ್ಮದೇ ಸಮಾಜದ ಯುವಕರು, ಶಾಲೆಗೆ ಕಾಲೇಜಿಗೆ ಹೋಗುವಂತಹ ಯುವಕರು ಸಂಘಟಿತರಾಗಿ ತಮ್ಮ ಕಠಿಣ ಸಾಧನೆ ಹಾಗೂ ಪರಿಶ್ರಮದಿಂದ ಈ ಪ್ರದರ್ಶನವನ್ನು ಇಲ್ಲಿ ನೋಡ್ತಾ ಇದ್ದಾರೆ ಎಂಬುದೇ ಇಂದಿನ ವಿಶೇಷ. ಈಗ ನಾವು ನಿಮ್ಮ ಮುಂದೆ ಯುವಕರು ತಮ್ಮ ಸಮವಸ್ತ್ರದಲ್ಲಿ ನಿಮ್ಮ ಮುಂದೆ ನಿಂತಿದ್ದಾರೆ. ಈಗ ಅತಿಥಿಗಳ ನಿರೀಕ್ಷೆಯಲ್ಲಿದ್ದೇವೆ. ಅತಿಥಿಗಳನ್ನು ಗಾರ್ಡ್ ಆಫ್ ಆನರ್, ನಾವು ಆರ್ಮಿಯಲ್ಲಿ, ಮಿಲಿಟರಿಯಲ್ಲಿ ನೋಡ್ಬೋದು, ರೈಫಲ್ಗಳನ್ನು, ಆಯುಧಗಳನ್ನು ಹಿಡ್ಕೊಂಡು ಅದರ ಮಧ್ಯದಿಂದ ಅತಿಥಿಗಳನ್ನು ಕರೆತಂದು ಮಾಡುವಂತಹ ಒಂದು ಗೌರವ ರಕ್ಷೆ ಎಂದು ಹೇಳ್ತೀವಿ. ಇದಕ್ಕೆ ಈ ಪಥಸಂಚಲನದ ಪೂರ್ವಭಾವಿಯಾಗಿ ಆ ಅತಿಥಿಗಳನ್ನು ಅತ್ಯಂತ ಗೌರವದೊಂದಿಗೆ, ಗೌರವ ರಕ್ಷೆಯೊಂದಿಗೆ ವೇದಿಕೆ ಕರೆತರುವಂತಹ ನಮ್ಮ ಭಾರತೀಯವಾದ ಸಂಪ್ರದಾಯ ಎಂದು ನಮ್ಮ ಮುಂದೆ ನಾವು ಇದರ ಪ್ರಾತ್ಯಕ್ಷಿಕೆಯನ್ನು ನೋಡಲಿದ್ದೇವೆ. ಅತಿಥಿಗಳ ನಿರೀಕ್ಷೆಯಲ್ಲಿದ್ದೇವೆ. ಹಾಗೂ ನಮ್ಮ ಹಿರಿಯ ಸದಸ್ಯರು ಈಗಾಗಲೇ ಉಪಸ್ಥಿತರಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮೊರಸಬು ಎಂಬ ಉಕ್ತಿಯಂತೆ ನಮ್ಮ ಹಿರಿಯ ಸದಸ್ಯರಿಂದ ತರಬೇತಿಗೊಂಡಿದ್ದಾರೆ. ಈಗಾಗಲೇ ನಮ್ಮ ಅತಿಥಿಗಳು ಬಂದಿದ್ದಾರೆ. ಗೌರವವಂತರಾದ ಕಲ್ಲಡ್ಕ ಪ್ರಭಾಕರ್ ಭಟ್ರವರು, ಹಾಗೂ ನಮ್ಮದೇ ಸದಸ್ಯರು, ಹಾಗೂ ನಮ್ಮ ಪುರಸಭೆಯ ಸದಸ್ಯರಾದ ಶ್ರೀ ಯರ್ಲಾ ಗೋವಿಂದ ಪ್ರಭು ಕೂಡ ಉಪಸ್ಥಿತರಿದ್ದಾರೆ.
ಶ್ರೀಮಾನ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರು. ನಮ್ಮ ಅದೇ ರೀತಿ ನಾವು ಶಾಸಕರ ನಿರೀಕ್ಷೆಯಲ್ಲಿದ್ದೆವು. ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ರಾಜೇಶ್ ನಾಯ್ಕ್ ಉಳಿಪಾಡಿಗೊತ್ತು ಇವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮದೇ ಸದಸ್ಯರಾದ ನಮ್ಮವರೇ ಆದಂಥ ಶ್ರೀ ಅರ್ಲಾ ಗೋವಿಂದ ಪ್ರಭು ಇವರು ಕೂಡ ಉಪಸ್ಥಿತರಿದ್ದಾರೆ. ಈ ಅತಿಥಿಗಳ ಒಂದು ಉಪಸ್ಥಿತಿಯಿಂದ, ಅವರ ಗೌರವೋಪಸ್ಥಿತಿಯಿಂದ ಈ ಒಂದು ಪ್ರದರ್ಶನದ ಕೀರ್ತಿ ಘನತೆಗಳು ಹೆಚ್ಚಿವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ವಟಪುರ ಶ್ರೀನಿವಾಸಾಯ ವೆಂಕಟೇಶಾಯ ತೇ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ. ಓಂ ಶ್ರೀ ಆದಿಶಕ್ತಿ ಮಹಾಮಾಯ ಸರ್ವಶಕ್ತಿ ಅಮ್ಮಾಯ ನಮಃ. ಓಂ ನಾರಸಿಂಹಾಯ ನಮಃ. ಗುರವೇ ಗುರವೇ ऋषि मुनि जपते प्रभु नाम की माला। हर बालक एक मोहन है और राधा एक बाला, और राधा एक बाला। सूरज सबसे पहले आकर डाले अपना फेरा, ओ भारत देश है मेरा, ओ भारत देश है मेरा।
ಇದೀಗ ಪಥಸಂಚಲನ ಹಾಗೂ ಧ್ವಜವಂದನಾ ಕಾರ್ಯಕ್ರಮಕ್ಕಾಗಿ ಯುವಕರ ದಂಡು ನಿಮ್ಮ ಮುಂದೆ ನಿಂತಿದ್ದಾರೆ. ಇದೀಗ ಅತ್ಯಂತ ಶಿಸ್ತುಬದ್ಧವಾಗಿ ಆಕರ್ಷವಾಗಿ ನಡೆಯುವಂತಹ ಈ ಪಥಸಂಚಲನ ಹಾಗೂ ಧ್ವಜವಂದನೆ. ಇಡೀ ತಂಡವನ್ನು ಪಥಸಂಚಲನಕ್ಕಾಗಿ 2 ಸಾಲುಗಳಲ್ಲಿ ವಿಂಗಡಿಸಿದ್ದಾರೆ. ಅದು ಕೂಡ ಒಂದು ಶಿಸ್ತುಬದ್ಧವಾಗಿ ಆ 2 ಸಾಲುಗಳನ್ನು ಮಾಡುವಂಥ ಕ್ರಮವನ್ನು ಕೂಡ ತಾವು ಗಮನಿಸಬೇಕು. ತಾವು ಮಿಲಿಟರಿಗಳಲ್ಲಿ ಇತರಗಳಲ್ಲಿ ನೀವು ಇಂತಹ ಒಂದು ಕವಾಯತುಗಳನ್ನು ನೋಡಿರ್ಬೋದು. ಆದರೆ ನಿಮ್ಮದೇ ಶಾಲಾ ಕಾಲೇಜು ಹೋದಂಥ ಯುವಕರು ತಮ್ಮ ಸಾಧನೆಯಿಂದ ಹಾಗೂ ಹಲವು ತಿಂಗಳುಗಳ ಅಭ್ಯಾಸದಿಂದ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಿಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ಸಮವಸ್ತ್ರದಲ್ಲಿದ್ದಾರೆ. ಆಕರ್ಷಕವಾದ ಪಥಸಂಚಲನ ಹಾಗೂ ಧ್ವಜವಂದನೆ ಬಳಿಕ ದೇಶಪ್ರೇಮವನ್ನು ಒಕ್ಕಿಸುವಂತಹ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ ಮರ ಗೀತೆಯನ್ನು ತಾವು ಕೇಳಿ ರಾಷ್ಟ್ರ ಪ್ರೇಮವನ್ನು ವರ್ಧಿಸಿಕೊಂಡ್ರಿ ಎಂದು ನನ್ನ ಭಾವನೆ. ಇದೀಗ ವ್ಯಾಯಾಮ ಕಲೆಯ ಕೀರ್ತಿ ಘನತೆಗಳನ್ನು ಎತ್ತಿ ಹಾಡಿ ಹೊಗಳುವಂತಹ ಪ್ರಾರ್ಥನಾ ಗೀತೆ ವರ ರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು ಮೂಡಿಬರಲಿದೆ.
ವಾದ್ಯಕಲಾ ಜ್ಞಾನವೀರ್ಯಂ ತಥಾ ಕ್ಷಾತ್ರಂ ತೇಜೋ ಲಭ್ಯಾ ದಿನೇ ದಿನೇ ಭಾರತಂ ಮೋಕ್ಷಯಿಷ್ಯಾಮೋ ಭಾರತೋ ದೈನಬಂಧನ. ವರರಾಷ್ಟ್ರ ರಕ್ಷಣಾ ತಪವೋ ವ್ಯಾಯಾಮ ಮಂತ್ರ ಜಪವೋ ವರರಾಷ್ಟ್ರ ರಕ್ಷಣಾ ತಪವೋ ವ್ಯಾಯಾಮ ಮಂತ್ರ ಜಪವೋ ಗತವೀರ್ಯಹೀನ ಕಾಯ ಕೃತಿ ಶೂನ್ಯ ಗಲದು ಶ್ರೀಯ ಗತವೀರ್ಯಹೀನ ಕಾಯ ಕೃತಿ ಶೂನ್ಯ ಗಲದು ಶ್ರೀಯ ಕೃತ ಕಾರ್ಯವೆಸಗೆ ತಪವು ವ್ಯಾಯಾಮ ಮಂತ್ರ ಜಪವು ಪರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು ಪರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು ಅತಿ ಪುಷ್ಟ ದೇಹವಿಲ್ಲಿ ಮತಿ ತೇಜಗೊಳ್ಳುವುದಲ್ಲಿ ಧೃತಿರಾಜ್ಯ ಗೆಲ್ಲುವ ತಪವು ವ್ಯಾಯಾಮ ಮಂತ್ರ ಜಪವು ಮನಃಶಾಂತಿಯಿಂದ ಇರಲು ತನ್ನ ಸೌಖ್ಯ ಭೋಗ ಮೆಲಲು ಘನ ಕರ್ಮ ಯೋಗ ತಪವು ವ್ಯಾಯಾಮ ಮಂತ್ರ ಜಪವು ಪರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು ಪರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು. ಮನಃಶಾಂತಿಯಿಂದ ಇರಲು ತನ್ನ ಸೌಖ್ಯ ಭೋಗ ಮೆರಲು ಘನ ಕರ್ಮ ಯೋಗ ತಪವು ವ್ಯಾಯಾಮ ಮಂತ್ರ ಜಪವು ರಿಪು ದೈತ್ಯ ಸೇನೆ ವಧಿಸಿ ಕಪಿ ಸೈನ್ಯವನ್ನು ಹರಸಿ ಸುಪವಿತ್ರ ಹನುಮನ ತಪವು ವ್ಯಾಯಾಮ ಮಂತ್ರ ಜಪವು ಪರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು ಪರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು. ಬಲ ಕುರುಬಲವ ಮುರಿದ ಗಂಡ ಬಲ ಭೀಮನವನು ದೋರ್ದಂಡ ಬಲವಂತರಾಗಿ ತಪವು ವ್ಯಾಯಾಮ ಮಂತ್ರ ಜಪವು ನಿಜಮಾನ ರಕ್ಷೆಗಾಗಿ ಗಜ ದುಃಖ ನಾಶಕ್ಕಾಗಿ ಸ್ಥಿರ ವಿಜಯ ಶಾಂತಿ ತಪವು ವ್ಯಾಯಾಮ ಮಂತ್ರ ಜಪವು ವರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು ವರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು. ಬಲಿಭಕ್ತ ಹನುಮನನ್ನು ಬಲ ಭೀಮಸೇನನನ್ನು ಮನವೊಲಿಸಿ ಗೈದ ತಪವು ವ್ಯಾಯಾಮ ಮಂತ್ರ ಜಪವು ವ್ಯಾಯಾಮ ಅದುವೆ ಶಕ್ತಿ ವ್ಯಾಯಾಮ ರಾಷ್ಟ್ರ ಭಕ್ತಿ ವ್ಯಾಯಾಮ ಧರ್ಮ ತಪವು ವ್ಯಾಯಾಮ ಮಂತ್ರ ಜಪವು ಪರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು ಪರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು ಗತವೀರ್ಯಹೀನ ಕಾಯ ಕೃತಿ ಶೂನ್ಯ ಗೆಲದು ಶ್ರೀಯ ಪರರಾಷ್ಟ್ರ ರಕ್ಷಣಾ ತಪವು ವ್ಯಾಯಾಮ ಮಂತ್ರ ಜಪವು ವ್ಯಾಯಾಮ ಮಂತ್ರ ಜಪವು
ವ್ಯಾಯಾಮ ಮಂತ್ರ ಜಪವು ವರರಾಷ್ಟ್ರ ರಕ್ಷಣಾ ತಪವು ಎಂಬ ವ್ಯಾಯಾಮ ಕಲೆಯ ಕೀರ್ತಿ ಘನತೆಗಳನ್ನು ಎತ್ತಿ ಆಡುವ ಹೆಗೌಳಿದಂತಹ ಪ್ರಾರ್ಥನಾ ಗೀತೆ ಬಳಿಕ ಈಗ ವಂದನಾ ಕಾರ್ಯಕ್ರಮ ತಂಡದ ಸದಸ್ಯರು. ಇದರ ಬಳಿಕ ತಂಡದ ಪರಿವೀಕ್ಷಣೆಗಾಗಿ ನಮ್ಮ ಗಣ್ಯ ಅತಿಥಿಗಳು ಹಾಗೂ ನಮ್ಮ ಹಿರಿಯ ಸದಸ್ಯರಾದ ಬಸ್ತಿ ವಾಮನ್ ಸೇಣಿಯವರು, ಪದ್ಮನಾಭ ಭಂಡಾರ್ಕರ್ರವರು, ಬಡ್ತೋಡಿ ಪ್ರಭಾಕರ್ ಸೇಣಿಯವರು, ಬಿ ವಿಠಲ್ ದಾಸ್ ಭಟ್ರವರು ಇವರ ಉಪಸ್ಥಿತಿಯಲ್ಲಿ ನಮ್ಮ ಗೌರವಾನ್ವಿತ ಅತಿಥಿಗಳಾದ ಶ್ರೀಮಾನ್ ಕಲ್ಲಡ್ಕ ಪ್ರಭಾಕರ್ ಭಟ್ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ರಾಜೇಶ್ ನಾಯ್ಕ್ ಉಳಿಪಾಡಿಗೊತ್ತು, ನಮ್ಮವರೇ ಆದಂತಹ ನಮ್ಮ ಪುರಸಭಾ ಸದಸ್ಯರಾದ ಅಡ್ಲ ಗೋವಿಂದ ಪ್ರಭು ಹಾಗೂ ನಮ್ಮ ದೇವಸ್ಥಾನದ ಮುಕ್ತೇಶ್ವರಾದಂತಹ ನಮ್ಮ ವ್ಯಾಯಾಮ ಶಾಲೆಯ ಸದಸ್ಯರಾಗಿರುವಂತಹ ಪ್ರವೀಣ್ ಕಿಣಿಯವರು ಎಲ್ಲರೂ ಈಗ ತಂಡದ ಪರಿವೀಕ್ಷಣೆಗಾಗಿ ತೆರಳಲಿದ್ದಾರೆ. ಪ್ರತಿಯೊಬ್ಬ ಯುವಕನ ಪರಿಚಯದೊಂದಿಗೆ ತಂಡದ ಪರಿವೀಕ್ಷಣೆಗಾಗಿ ಅತಿಥಿಗಳು ದಯವಿಟ್ಟು 9 ದಶಕಗಳ ಹತ್ತಿರ ಇರುವಂತಹ ನಮ್ಮ ಹಿರಿಯ ಸದಸ್ಯರಾದ ಬಸ್ತಿ ವಾಮನ್ ಸೇಣಿಯವರು, ಅದೇ ಬಡ್ತೋಡಿ ಪ್ರಭಾಕರ್ ಸೇಣಿಯವರು, ಅದೇ ಶ್ರೀ ವಿಠಲ್ ದಾಸ್ ಭಟ್ರವರು, ಶ್ರೀ ಪದ್ಮನಾಭ ಭಂಡಾರ್ಕರ್ರವರು ನಮ್ಮ ಯುವಕರ ಮೇಲೆ ವಿಶೇಷ ಪ್ರೀತಿಯನ್ನು ಇಟ್ಟುಕೊಂಡು ಅವರಿಗೊಂದು ಪ್ರೋತ್ಸಾಹ ಕೊಡಬೇಕು. ಹಳೆ ಬೇರು ಹೊಸ ಚಿಗುರು ಎಂಬಂತೆ ಮುಂದಿನ ಈ ಜನಾಂಗ ಈ ಪ್ರಾಚೀನವಾದ ಕಲೆಯನ್ನು ಉಳಿಸಿ ಬೆಳೆಸಬೇಕು ಎಂಬ ಉದ್ದೇಶದಿಂದ ಆ ಹಿರಿಯ ಚೇತನಗಳು ಇಂದು ಇಲ್ಲಿ ಉಪಸ್ಥಿತರಿದ್ದಾರೆ. ಇದೀಗ ನಮ್ಮ ಗಣ್ಯ ಅತಿಥಿಗಳಾದ ಶ್ರೀಮಾನ್ ಕಲ್ಲಡ್ಕ ಪ್ರಭಾಕರ್ ಭಟ್ರವರು ಹಾಗೂ ನಮ್ಮ ಪುರಸಭಾ ಸದಸ್ಯರಾದ ಅಡ್ಲ ಗೋವಿಂದ ಪ್ರಭುರವರು, ನಮ್ಮ ಶಾಸಕರಾದ ನಲ್ಮೆಯ ರಾಜೇಶ್ ನಾಯ್ಕ್ ಗುಳಿಪಾಡಿಗುತ್ತಿ ಅವರು, ಪ್ರವೀಣ್ ಕಿಣಿಯವರು ಹಾಗೂ ಎಲ್ಲರೂ ಹಿರಿಯ ಸದಸ್ಯರೊಂದಿಗೆ ಪರಿವೀಕ್ಷಣೆ ಬಳಿಕ ಈ ಯುವಕರ ತಂಡ ನೀವೆಲ್ಲ ನಿರೀಕ್ಷಿಸುತ್ತಿರುವಂತಹ ಮಲ್ಲಕಂಬ ಪ್ರದರ್ಶನಕ್ಕೆ ಸಜ್ಜಾಗಲಿಕ್ಕಾಗಿ ಒಳಗೆ ಹೋಗಿ ಪುನಃ ಆ ಮಲ್ಲಕಂಬ ಪ್ರದರ್ಶನವನ್ನು ನೀಡಲು ಸಜ್ಜಾಗಿ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಮುಂದೆ ಈ ವೇದಿಕೆಯಲ್ಲಿ ಶ್ರೀಮಾನ್ ಕಲ್ಲಡ್ಕ ಪ್ರಭಾಕರ್ ಭಟ್ರವರು, ನಮ್ಮ ಶಾಸಕರಾದ ಶ್ರೀ ಉಳಿರ್ಪಾಡಿಗುತ್ತು ರಾಜೇಶ್ ನಾಯ್ಕ್ ಉಳಿರ್ಪಾಡಿಗುತ್ತಿವರು ಹಾಗೂ ನಮ್ಮ ಪುರಸಭಾ ಸದಸ್ಯ ಅರ್ಲ ಗೋವಿಂದ ಪ್ರಭುರವರು, ಮುಕ್ತೇಶ್ವರಾದ ಪ್ರವೀಣ್ ಕಿಣಿಯವರು ಉಪಸ್ಥಿತರಿದ್ದಾರೆ. ಈಗ ನಿಮ್ಮೆಲ್ಲರ ಆದರ ಅಭಿಮಾನಿಗಳ ಸರಳವಾಗಿ ಗೌರವವನ್ನು ಸಲ್ಲಿಸಿದ್ದಾರೆ. ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ಸದಸ್ಯರಾದ ಶ್ರೀ ಬಸ್ತಿ ವಾಮನ್ ಸೇಣಿಯವರು ಶ್ರೀ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಮಾಲಾರ್ಪಣೆ ಮಾಡಿ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ನಮ್ಮ ಆದರ ಅಭಿಮಾನಿಗಳ ಸಂಕೇತವಾಗಿ ಅವರಿಗೆ ಹಾರಾರ್ಪಣೆ ಮಾಡ್ತಾ ಇದ್ದಾರೆ. ಆ ಭಂಗಿಯಲ್ಲಿ ಬಂದು
ಮಲ್ಲಕಂಬಕ್ಕೆ ಒಂದು ಗುರುವಿನ ಸ್ಥಾನದಲ್ಲಿ ಇಟ್ಟುಕೊಂಡು ಈ ಮಲ್ಲಕಂಬವನ್ನು ಹೇರುವ ಮುಂಚೆ ಅದಕ್ಕೆ ಸಾಂಪ್ರದಾಯಿಕ ನಮಸ್ಕಾರ ಮಾಡ್ತಾರೆ. ಟಮ್ ಟಕ್ ಎಂಬ ನಮಸ್ಕಾರ. ಏಕ್ ದೋ ತೀನ್ ತನ್ನ ಕೈಗಳನ್ನು ನೆಲಕ್ಕೆ ಕೊಟ್ಟು ಬಳಿಕ ತನ್ನ ಕೈಗಳಲ್ಲಿ ಆ ಹೊಡೆತವನ್ನು ಮಾಡಿ ಬಳಿಕ ತನ್ನ ತೊಡೆಗಳಲ್ಲಿ ಹೊಡೆತವನ್ನು ಮಾಡುವಂತಹ ಒಂದು ಸಾಂಪ್ರದಾಯಿಕ ನಮಸ್ಕಾರ ಟಮ್ ಟಕ್. ಈಗ ಈ ಮಲ್ಲಕಂಬಕ್ಕೆ ಹರಳೆಣ್ಣೆಯನ್ನು ಹಾಗೂ ವಿವಿಧ ಔಷಧೀಯ ವಸ್ತುಗಳನ್ನು ಹಾಕಿ ಮಾಡಿಕೊಂಡಂಥ ಎಣ್ಣೆಯನ್ನು ಸವರಿಸ್ತಾ ಇದ್ದಾರೆ. ಯಾಕಂದರೆ ಈ ಜಾರುವಿಕೆಯನ್ನು ಸುಲಭಗೊಳಿಸಲಿಕ್ಕಾಗಿ ಈ ಮಲ್ಲರ ಕಂಬ ಅಂದರೆ ಲೆಸ್ಟರ್ ಸ್ಪೋರ್ ಮಲ್ಲರ ಕಂಬ ಮಲ್ಲಕಂಬ. ಈ ಮಲ್ಲಕಂಬದಲ್ಲಿ 12 ವಿಧವಾದ ವೈವಿಧ್ಯಗಳಿವೆ. ಜೋಡಿ ಮಲ್ಕಂಬ, ಚಕ್ರಿ ಮಲ್ಕಂಬ, ಡಬಲ್ ಮಲ್ಕಂಬ, ಹಾಗೆ ಈ ರೀತಿ 2 ಅಡಿಗಳ ಸಣ್ಣ ಮಲ್ಲಕಂಬ, ಉಯ್ಯಾಲೆಯಂತೆ ತೂಗುವ ಮಲ್ಲಕಂಬ, ಅಂತರ್ ಮಲ್ಕಂಬ, ಬೆತ್ತದ ಮಲ್ಲಕಂಬ, ಜೋಡಿ ಬೆತ್ತಗಳ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಹಾಗೂ 4 ಅಡಿಗಳ ಮಲ್ಲಕಂಬ, ಅಡ್ಡ ಮಲ್ಲಕಂಬ, ಗಿಡ್ಡ ಮಲ್ಲಕಂಬ, ಚಕ್ರಿ ಮಲ್ಲಕಂಬ ಅಂತ 12 ವಿಧವಾದ ವೈವಿಧ್ಯಗಳು ಈ ಮಲ್ಲಕಂಬದಲ್ಲಿದೆ. ಆದರೆ ಈಗ ನಾವು ಇವತ್ತು ಸಮಯದ ಪರಿಮಿತ ಸ್ಥಳವನ್ನು ಗಳಿಸಿಕೊಂಡು ಒಂದೇ ಮಲ್ಲಕಂಬದ ಮೇಲೆ 2 ಗಂಟೆಗಳ ಕಾಲ ನಿಮಗೆ ಈ ಪ್ರದರ್ಶನವನ್ನು ನೀಡಿ ನಿಮ್ಮನ್ನು ರಂಜಿಸುತ್ತಿದ್ದಾರೆ. ಈಗ ಯುವಕರು ಸಾಂಪ್ರದಾಯಿಕವಾದ ನಮಸ್ಕಾರಕ್ಕಾಗಿ ಟಮ್ ಟಕ್ ಮಲ್ಲಕಂಬಕ್ಕೆ ದೈವಿಕ ಭಾವನೆ ವ್ಯಾಯಾಮ ಕಲಾಭಿಮಾನ ದೇವತೆಯಾದ ಮಾರುತಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಈಗ ವಂದನೆ. ವಂದೇ ಎಲ್ಲರೂ ಎದ್ದು ನಿಂತು ರಾಷ್ಟ್ರ ಗೀತೆಗೆ ಗೌರವವನ್ನು ಕೊಡಬೇಕು ಕೇಳ್ಕೊಳ್ತೇನೆ. ವಂದೇ ಮಾತರಂ ವಂದೇ ಮಾತರಂ. ಹಾರಾರ್ಪಣೆ ಮಾಡಬೇಕು. ಇವೆಲ್ಲ ಖರ್ಚೆ ಪಾಲು ತಕ್ಕೊಂಡು ಅವ್ರು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೇವೆ. ನಮ್ಮ ಶಾಸಕರಿಗೆ ವಂದನೆಗಳು. ಇಂದು ಈ ನಮ್ಮ ಪ್ರದರ್ಶನದಲ್ಲಿ ಉಪಸ್ಥಿತಿರುವ ನಮ್ಮ ಮಲ್ಲಕಂಬದ ವ್ಯಾಯಾಮ ಕಲೆ ಅಳಿಸಿ ಹೋಗಬಾರ್ದು, ಅದು ಉಳಿಸಿ ಬೆಳೆಸಬೇಕೆಂಬಂತೆ ಹಲವು ಕ್ರೀಡೋತ್ಸವಗಳಲ್ಲಿ ಇದನ್ನು ಸಕ್ರಿಯವಾಗಿ ಮಾಡಿದಂತಹ ನಮ್ಮ ಕಲರ್ಕ ಪ್ರಭಾಕರ ಭಟ್ರವರ ಉಪಸ್ಥಿತಿ ಈ ನಮ್ಮ ಪ್ರದರ್ಶನದ ಶೋಭೆಯನ್ನು ಹೆಚ್ಚಿಸಿದೆ, ಘನತೆಯನ್ನು ಹೆಚ್ಚಿಸಿದೆ ಅಂದರೆ ಅದು ಅತಿಶಯೋಕ್ತಿಗಳಾಗಿರೋದು. ಅವರಿಗೆ ಕೂಡ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಮಲ್ಲಕಂಬಗೆ ಸಾರಿಸಿದ ಈ ಎಣ್ಣೆಯನ್ನು ತೆಗೆಯುವಂತಹ ಒಂದು ವ್ಯವಸ್ಥೆ, ಕಸರತ್ತಿನ ಮುಖಾಂತರವೇ ಆ ಹೆಚ್ಚುವರಿಯಾದ ಎಣ್ಣೆಯನ್ನು ತೆಗೆಯುವಂತಹ ಕಸರತ್ತು, ಎಣ್ಣೆ ತೆಗೆಯುವಂಥದ್ದು.
ಈ ಮಲ್ಲಕಂಬದ ಮೇಲೆ 16 ವಿಧದ ಕಸರತ್ತುಗಳಿವೆ. ಇದರ ಹೆಚ್ಚಿನ ಇದು ಮಹಾರಾಷ್ಟ್ರದಿಂದ ಬಂದಂಥ ಒಂದು ಕಲೆ ಆದ್ದರಿಂದ ಹೆಚ್ಚಿನ ಹೆಸರುಗಳು ಮರಾಠಿಯಲ್ಲಿವೆ. ಈಗ ಸಲಾಮಿಗಳು ಅಂದರೆ ನಮಸ್ಕಾರ ಮಾಡುವಂಥ ಪದ್ಧತಿ. ಸಲಾಮಿಯಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಸಲಾಮಿಗಳಿದೆ. ನೀವು ಈಗ ಸಾದಾ ಸಲಾಮಿ, ಸರಳವಾದ ನಮಸ್ಕಾರ ಪದ್ಧತಿ. ನೀವು ಅವರು ಕೈಗಳು ಹಿಡಿಯುವ ರೀತಿ, ಕಾಲನ್ನು ತಿರುಗಿಸುವ ರೀತಿ ಗಮನಿಸಬೇಕು. ಈ ಮಲ್ಲಕಂಬದ ಕಸರತ್ತುಗಳ ವೈವಿಧ್ಯವೇ ಅದು. ನೀವು ಈಗ ಗೋಡಾ ಸಲಾಮಿ, ಕುದುರೆಯನ್ನು ಏರುವ ರೀತಿಯಲ್ಲಿ ಕೈಗಳನ್ನು ಹಿಡಿಕೊಂಡು ಅಲ್ಲಿ ಮಲ್ಲಕಂಬದ ಮೇಲೆ ಹೋಗಿ ಹಾರುವಂಥದ್ದು ಸಲಾಮಿಗಳು, ಗೋಡಾ ಸಲಾಮಿ. ಆ ಕೈಗಳನ್ನು ಹಿಡಿದ ರೀತಿ ಗಮನಿಸಿ. ಪ್ರತಿಯೊಂದು ಕಸರತ್ತಿನಲ್ಲಿ ವೈವಿಧ್ಯತೆ ಉಂಟು. 16 ರೀತಿಯ ಇದರಲ್ಲಿ ಕಸರತ್ತುಗಳಿವೆ. ವಿವಿಧ ರೀತಿಯಲ್ಲಿ ಸ್ಥೂಲವಾಗಿ 16 ರೀತಿಯ ಕಸರತ್ತುಗಳು. ಇದೀಗ ಖಂದಾ ಸಲಾಮಿ. ಈಗ ಯುವಕ ತನ್ನ ಹೆಗಲನ್ನು ಬಂಬಕ್ಕೆ ಆಧಾರ ಕೊಟ್ಟುಕೊಂಡು ಅಲ್ಲಿ ಸಲಾಮಿ ಎಂಬ ಕಸರತ್ತನ್ನು ಮಾಡುವಂಥದ್ದು. ಇದು ಖಂದಾ ಸಲಾಮಿ. ಇದರ ಬಳಿಕ ಬಗ್ಲಿ ಸಲಾಮಿ ಅಂದರೆ ಕಂಕುಳನ್ನು ನೆಲಕ್ಕೆ ನಮ್ಮ ಮಲ್ಲಕಂಬಕ್ಕೆ ಆಧಾರ ಕೊಟ್ಟು ಮಲ್ಲಕಂಬದ ಮೇಲೆ ಹೋಗಿ ಅಲ್ಲಿ ಕೆಳಕ್ಕೆ ಇಳಿಯುವಂಥದ್ದು. ಒಂದು ಸಲ ಎಡಗಡೆಯಿಂದ, ಒಂದು ಸಲ ಬಲಗಡೆಯಿಂದ. ಇದೀಗ ಸಲಾಮಿಗಳ ಬಳಿಕ ಅಡಿಗಳು ಅಂದರೆ ಉಡಿ ಹೇಳ್ತಾರೆ ಮರಾಠಿಯಲ್ಲಿ. ಜಂಪಿಂಗ್, ಹಾರುವಂಥದ್ದು. ಈಗ ಒಂದೇ ಸಾದಾ ಅಡಿ ಹೇಳ್ತೇವೆ, ಒಂದೇ ಕೈ ಸಾದಾ ಅಡಿ, ಸರಳವಾದ ಅಡಿ, ಉಡಿ ಹೊಡೆಯುವಂಥದ್ದು. ಕೈಗಳನ್ನು ಮಲ್ಲಕಂಬಕ್ಕೆ ಆಧಾರ ಕೊಟ್ಟುಕೊಂಡು ಅಲ್ಲಿ ಮೇಲಕ್ಕೆ ಹೋಗಿ ತನ್ನ ತೊಡೆಗಳ ಸಂದಿನಲ್ಲಿ ಆ ಮಲ್ಲಕಂಬನ್ನು ಒತ್ತಿ ಹಿಡಿದು ಕೆಳಕ್ಕೆ ಹಾರುವಂತಹ ಕಸರತ್ತು ಸಾದಾ ಉಡಿ. ಈಗ ದೋ ಹಾತ್ ಉಡಿ, 2 ಕೈಗಳನ್ನು ಮಲ್ಲಕಂಬಕ್ಕೆ ಕೊಟ್ಟು ಪುನಃ ಮಲ್ಲಕಂಬದ ಮೇಲೆ ಹೋಗಿ ಮಲ್ಲಕಂಬನ್ನು ಒತ್ತಿ ಹಿಡಿದು ಅಲ್ಲಿ ಕೆಳಕ್ಕೆ ಹಾರುವಂಥದ್ದಕ್ಕೆ ದೋ ಹಾತ್ ಅಡಿ. ನೀವು ಇದರ ಹೆಚ್ಚಿನ ಕಸರತ್ತುಗಳು ತಲೆ ಕೆಳಗೆ, ಕಾಲು ಮೇಲೆ ಮಗಾಗ್ತವೆ. ಆದ್ದರಿಂದ ಈಗ ಬಗ್ಲಿ ಅಡಿ, ಇವು ಯೋಗಾಸನಗಳ ರಾಜನಾದ ಶೀರ್ಷಾಸನದ ಯಾವೆಲ್ಲ ಇದು ಪ್ರಯೋಜನ ಸಿಗ್ತದೆ ಆ ಎಲ್ಲ ಸೌಲಭ್ಯಗಳು, ಪ್ರಯೋಜನಗಳು ಈ ಕಸರತ್ತಿಂದ ಸಿಗ್ತದೆ. ಬಗ್ಲಿ ಅಡಿ, ಈಗ ಖಂದಾ ಅಡಿ. ಈಗ ಯುವಕ ತನ್ನ ಹೆಗಲನ್ನು ಮಲ್ಲಕಂಬಕ್ಕೆ ಆಧಾರ ಕೊಟ್ಕೊಂಡು ಅಲ್ಲಿ ಮೇಲಕ್ಕೆ ಹೋಗಿ ಅಲ್ಲಿಂದ ಕೆಳಕ್ಕೆ ಹಾರುವಂತಹ ಕಸರತ್ತು ಖಂದಾ ಅಡಿ. ಈಗ ಕೈಗಳ ಪಟ್ಟ ಅಡಿ, ಕೈಗಳ ಪಟ್ಟವನ್ನು ಮಾಡಿಕೊಂಡು ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಕೈಗಳ ಒಂದು ಹಿಡಿತ ಗಟ್ಟಿಯಾಗ್ತದೆ. ಎರಡೂ ಬದಿಯಿಂದಲೂ ಯುವಕರು ಈ ಕಸರತ್ತುಗಳು ಮಾಡ್ತಾ ಇದ್ದಾರೆ. ಪಟ್ಟ ಆಡಿ, ಈ ಕಾನ್ ಪಕಡಿ ಚಾಡಿ. ಇದರ ಬಳಿಕ ತನ್ನ ಕೈಗಳಿಂದ ತನ್ನ ಕಿವಿಯನ್ನು ಹಿಡ್ಕೊಂಡು, ಕಾನ್ ಪಕಡಿಚ ಅಂದರೆ ಕಿವಿಯನ್ನು ಹಿಡ್ಕೊಂಡು ಯಾವ ಆಧಾರವಿಲ್ಲದೆ ಆಡುವಂಥದ್ದು ಕಾನ್ ಪಕಡಿ. ವಿಶೇಷವಾದ ಸಾಧನೆ ಬೇಕಾಗ್ತದೆ. ಈಗ ಇಬ್ಬರು ಯುವಕರು ಈ ಕಾನ್ ಪಕಡಿ ಚಾಡಿ ಈಗ ನೆಲದ ಮೇಲೆ ಪಲ್ಟಿ ಹಾಕ್ಕೊಂಡು ತನ್ನ ಪಲ್ಟಿ ಉಡಿ ನೆಲದ ಮೇಲೆ ತನ್ನ ಕೈಗಳ ಆಧಾರದಲ್ಲಿ ನಿಂತುಕೊಂಡು ಅಲ್ಲಿ ಕಾಲುಗಳ ಮೇಲೆ ಆಧಾರವನ್ನು ತೆಗೆದುಕೊಂಡು ಮೇಲಕ್ಕೆ ಹೋಗಿ ಕೆಳಕ್ಕೆ ಹಾರುವಂಥದ್ದು ಪಲ್ಟಿ ಉಡಿ. ಪ್ರಥಮವಾಗಿ ನೆಲದ ಮೇಲೆ ಪಲ್ಟಿ ಹಾಕಿ ಬಳಿಕ ತನ್ನ ಅಂಗಾಲುಗಳ ಆಧಾರದಲ್ಲಿ ಮಲ್ಲಕಂಬದ ಮೇಲಕ್ಕೆ ಹೋಗಿ ಹಾರುವಂಥದ್ದು. ಈಗ ತನ್ನ ಕೈಗಳ ಆಧಾರದಲ್ಲಿ ನಡೆದುಕೊಂಡು ಬಂದ ಈ ಪಲ್ಟಿ ಅಡಿ ಸ್ವಲ್ಪ ವಿಶೇಷವಾದದ್ದು ಸಾಧನೆ ಬೇಕು. ಪಲ್ಟಿ ಉಡಿ ತನ್ನ ಕೈಗಳ ಆಧಾರದಲ್ಲಿ ನಡೆದುಕೊಂಡು ಮಲ್ಲಕಂಬದ ಬಳಿ ಹೋಗಿ ಅಲ್ಲಿ ತನ್ನ ಅಂಗಾಲುಗಳ ಆಧಾರದ ಮಲ್ಲಕಂಬವನ್ನು ಒತ್ತಿ ಹಿಡಿದು ಬಳಿಕ ದೇಹವನ್ನು ಮೇಲಕ್ಕೆತ್ತಿ ತನ್ನ ತೊಡೆಗಳ ಸಂದಿಯಲ್ಲಿ ಮಲ್ಲಕಂಬವನ್ನು ಹಿಡಿದು ಕೆಳಗೆ ಹಾರುವಂಥದ್ದು
ಈಗ ಪಂಜಾಹಣಿ ಕೈಗಳ ಪಂಜಾವನ್ನು ಮಾಡಿಕೊಂಡು ಆ ಪಂಜದ ಆಧಾರದಲ್ಲಿ ಅಂಗೈಗಳ ಆಧಾರದಲ್ಲಿ ತನ್ನ ಇದರಿಂದ ಏನಾಗ್ತದೆ ಅಂದರೆ ಹಿಡಿತ, ತನ್ನ ಕೈಗಳ ಹಿಡಿತ ಬಿಗಿತ ಎಲ್ಲ ಜಾಸ್ತಿ ಆಗ್ತದೆ. ಇಲ್ಲಿ ಮಲ್ಲಕಂಬ ಅಂದರೆ ಇನ್ನೊಬ್ಬ ಮಲ್ಲನ ಬಲದಲ್ಲಿ ಮಲ್ಲಕಂಬ. ಈಗ ಮಸಾಕಡಿ ವಿಶಿಷ್ಟ ರೀತಿಯಲ್ಲಿ ಕಾಲುಗಳನ್ನು ತಿರುಗಿಸುವ ರೀತಿ ಗಮನಿಸಿ, ವಿಶಿಷ್ಟ ರೀತಿಯಲ್ಲಿ ಕಾಲುಗಳನ್ನು ಗಮನಿಸಿ ಮಸಾಕಡಿ ಕಾಲು ತಿರುಗಿಸುವ ರೀತಿಯಲ್ಲಿ ವಿಶೇಷವಾದ ಸಾಧನ ಪರಿಶ್ರಮದಿಂದ ಸಾಧ್ಯವಾಗ್ತದೆ ಅದು. ಈಗ ಲತಿಕಾ ಸಾತಿ ಅಡಿ ಏಕ್ ಈ ಹಾರುವ ಕಸರತ್ತುಗಳಲ್ಲಿ ಲತಿಕಾ ಸಾತಿ ಅಡಿ ಏಕ್ ಒಂದು ಸಲ ಎಡ ಕಡೆಯಿಂದ ಒಂದು ಸಲ ಬಡಿಯ ತನ್ನ ಒಂದು ಕೈಯನ್ನು ತನ್ನ ಹಿಂದೆ ಇಟ್ಟುಕೊಂಡು ಕೇವಲ ಒಂದು ಕೈಯ ಆಧಾರದಿಂದ ಹಾರುವಂಥದ್ದು. ಈಗ ಲತಿಕಾ ದೋ ಒಂದು ಕೈಯನ್ನು ಗಂಟೆ ಇಟ್ಕೊಂಡು ವಿಶಿಷ್ಟ ರೀತಿಯಲ್ಲಿ ದೇಹವನ್ನು ತಿರುಗಿಸಿಕೊಂಡು ಕೆಳಕ್ಕೆ ಹಾರುವಂಥದ್ದು. ಲತಿಕಾ ದೋ ಕೈಗಳನ್ನು ಹಿಡಿಯುವ ರೀತಿ, ಕಾಲುಗಳನ್ನು ತಿರುಗಿಸುವ ರೀತಿ ಗಮನಿಸಬೇಕು. ಈಗ ಶೀರ್ಷಾಸನ ನೆಲದ ಮೇಲೆ ಶೀರ್ಷಾಸನ ಹಾಕಿ ಅಲ್ಲಿಂದ ತನ್ನ ಅಂಗಾಲುಗಳ ಆಧಾರದಲ್ಲಿ ಮಲ್ಲಕಂಬದ ಮೇಲೆ ಹೋಗಿ ತೊಡೆಗಳ ಸಂಧಿಯಲ್ಲಿ ಮಲ್ಲಕಂಬ ಹಿಡ್ಕೊಂಡು ಮಾಡುವಂಥದ್ದು ಶೀರ್ಷಾಸನ. ಯೋಗಾಸನದ ರಾಜನಾದ ಶೀರ್ಷಾಸನದ ಯಾವೆಲ್ಲ ಪ್ರಯೋಜನಗಳು ಸಿಗ್ತದೆ ಅಂತ ಎಲ್ಲ ಪ್ರಯೋಜನಗಳು ಈ ಮಲ್ಲಕಂಬದ ಕಸದ ಸಾಧ್ಯವಾಗ್ತದೆ. ಈಗ ಏಕಾರ್ಥಳಿ ಕೇವಲ ಒಂದು ಕೈಯಿಂದ ಮಲ್ಲಕಂಬವನ್ನು ಇಟ್ಕೊಂಡು ಅಲ್ಲಿಂದ ಮಲ್ಲಕಂಬದ ಮೇಲೆ ತಗೊಂಡು ಕೆಳಗೆ ಮಾಡುವಂಥದ್ದು. ಏಕಾರ್ಥಳಿ ಒಂದು ಸಲ ಎಡಗಡೆಯಿಂದ ಒಂದು ಸಲ ಬಲಗಡೆಯಿಂದ ಮಾಡುವಂತೆ ದೇಹವನ್ನು ಯಾವ ದಿಕ್ಕಿಗೆ ಬೇಕಾದರೂ ಸಾಧ್ಯವಾಗ್ತದೆ. ಈಗ ಸಂದರ್ಭ ಕಡಿತಾಡಿ ಮಂಗ ಯಾವ ರೀತಿಯಲ್ಲಿ ಮರವನ್ನು ಎತ್ತದೆ ಆ ಸ್ಥಿತಿಯಲ್ಲಿ ಕೈಗಳನ್ನು ಇಟ್ಕೊಂಡು ಮಲ್ಲಕಂಬದ ಮೇಲೆ ಹೋಗ್ಕೊಂಡು ಅಲ್ಲಿ ಕೆಳಗೆ ಹಾರುವಂಥದ್ದು. ಬಂದರ್ಪ ಕಡಿತಾಡಿ ಆ ಕೈಗಳನ್ನು ಹಿಡಿಯುವ ರೀತಿ ಗಮನಿಸಿ. ಬಂದರ್ಪ ಕಡಿತ ಒಡಿ. ಇದರ ಬಳಿಕ ಶಯನ ಒಡಿ, ನೆಲದ ಮೇಲೆ ಅಜ್ಞಾತವಾಗಿ ಮಲ್ಕೊಂಡು ಬಳಿಕ ಕೈಗಳಾದಂಥ ದೇಹವನ್ನು ಮಲ್ಲಕಂಬದಕ್ಕೆ ಮೇಲೆ ಕೊಂಡೋಗಿ ಕೆಳಕ್ಕೆ ಹಾರುವಂಥದ್ದು. ಶಯನ ಉಡಿ, ಶಯನ ಉಡಿ. ಇದರ ಬಳಿಕ ಬಾಂಗ್ಡಾ ಉಡಿ. ಬಾಂಗ್ಡಾ ಉಡಿ ಅಂದರೆ ದೂರದಿಂದ ಓಡಿಕೊಂಡು ಬಂದು ತನ್ನ ಹಿಂಗಾಲುಗಳ ಆಧಾರದಿಂದ ಮಲ್ಲಕಂಬವನ್ನು ಹಿಡಿದು ಕೆಳಕ್ಕೆ ಹಾರುವಂಥದ್ದು. ಇಲ್ಲಿ ಒಬ್ಬ ಮಲ್ಲ ಇನ್ನೊಬ್ಬ ಮಲ್ಲನಿಗೆ ವರಸೆ ಆಗುವಂತೆ ಈ ಹೆಸರಿಡ್ತದೆ. ಬಾಂಗ್ಡಾ ಉಡಿ ಹಾರುವಾಗ ಯಾವ ಬಾಂಗ್ಡಾ ಉಡಿ ಒಬ್ಬ ಮಲ್ಲ ಇನ್ನೊಬ್ಬ ಮಲ್ಲನಿಗೆ ವರಸೆ ಆಗುವಂಥ ಬಾಂಗ್ಡಾ. ಈಗ ಒಂದು ಸಲ ಬಲಗಡೆ ಈಗ ಗೋಡಾ ಅಡಿ ಕುದುರೆ ಸವಾರ ಕುದುರೆ ಸೇರುವಾಗ ಯಾವ ರೀತಿ ಕೈಗಳು ಬಂದೋ ಆ ರೀತಿಯಲ್ಲಿ ಕೈಗಳನ್ನು ಇಟ್ಕೊಂಡು ಮಲ್ಲಕಂಬದ ಮೇಲೆ ಹೋಗಿ ಕೆಳಗೆ ಗೋಡಾ ಅಡಿ. ಇದರ ಬಳಿಕ ಸಿಟ್ಟಿಂಗ್ ಕ್ಯಾಟ್. ಈಗ ಈಗ ನೋಡುವವರು ಉದ್ದು ಬಿಡಿ ಹಲೋ ಈ ಗಮನಿಸಿ
ಕೈಗಳ ಸೂಜಿಯಂತೆ ತೂದನ್ನು ಮಾಡಿಕೊಂಡು ಕಾಲನ್ನು ನೂಲಿನಂತೆ ಮಾಡುವಂಥ ಕಸರತ್ತು ಸುವಿದಾರ್. ಸೂಜಿ ಮತ್ತು ನೂಲನ್ನು ನೆನಪಿಗೆ ತರಿಸುವಂತಹ ಈ ಕಸರತ್ತು ಸುವಿದಾರ್. ಯಾವ ರೀತಿಯ ಕೈಗಳ ತೂತಿನೊಳಗೆ ಕಾಲನ್ನು ತಿರುಗಿಸಿ ಮಾಡುವಂತಹ ಕಸರತ್ತು ಸೂಜಿ ಮತ್ತು ನೂಲು. ಇದೀಗ ಮಜಾಕ್ ದಸರಾ. ವಿಶಿಷ್ಟ ರೀತಿಯಲ್ಲಿ ಕಾಲುಗಳನ್ನು ತಿರುಗಿಸಿಕೊಂಡು ಮಾಡುವಂತಹ ಕಸರತ್ತು. ಕಾಲುಗಳನ್ನು ತಿರುಗಿಸುವ ರೀತಿ ಗಮನಿಸಿ. ವಿಶಿಷ್ಟ ರೀತಿಯಲ್ಲಿ ಕಾಲುಗಳನ್ನು ತಿರುಗಿಸಿಕೊಂಡು ಮಲ್ಲಕಂಬದ ಮೇಲಕ್ಕೆ ದಸರಂಗಳ ಕಸರತ್ತು. ಒಂದ್ಸಲ ಎಡಬದಿಯಿಂದ ಒಂದ್ಸಲ ಬಲಬದಿಯಿಂದ ಇರುವಂಥದ್ದು. ದೇಹವನ್ನು ಯಾವ ದಿಕ್ಕಿಗೆ ಬೇಕಾದರೂ ತಿರುಗಿಸಲಿಕ್ಕೆ ಸಾಧ್ಯವಾಗ್ತದೆ. ಪಕ್ಕೆಲುಬುಗಳಿಗೆ ವಿಶೇಷವಾದ ವ್ಯಾಯಾಮ ಸಿಗ್ತದೆ. ಈಗ ಫಿರ್ಕ್ಯಾ ಏಕ್, ಈ ದಸರಂಗಳೆಂಬ ಕಸರತ್ತಿನ ಬಳಿಕ ಫಿರ್ಕ್ಯಾ ಏಕ್ ತನ್ನ ಒಂದು ಕೈಯ ಆಧಾರದಲ್ಲಿ ಮಲ್ಲಕಂಬಕ್ಕೆ ಬೀಳಿಕೊಂಡು ದೇಹವನ್ನು ಬಳ್ಳಿಯಂತೆ ತಿರುಗಿಸುವಂಥದ್ದು. ಮುಖ್ಯವಾಗಿ ದೇಹದ ಕ್ಷಮತೆ, ಪಟುತ್ವ ಜಾಸ್ತಿ ಆಗ್ತದೆ. ದೇಹವನ್ನು ಯಾವ ದಿಕ್ಕಿಗೆ ಬೇಕಾದ್ರೂ ತಿರುಗಿಸಲು ಸಾಧ್ಯವಾಗ್ತದೆ. ಹಿಡಿತ ಬಿಗಿತಗಳು ಜಾಸ್ತಿ ಆಗ್ತದೆ. ಅದರಿಂದ ಈ ಮಲ್ಲಕಂಬದ ವ್ಯಾಯಾಮ ಪ್ರದರ್ಶನ ಮಲ್ಲವಿದ್ಯೆಗೆ ಪೂರಕ ಎಂದರೆ ಅದು ಸರಿಯಾಗ್ತದೆ. ಆದ್ದರಿಂದ ಫಿರ್ಕ್ಯಾದೋ, ಈಗ ಫಿರ್ಕ್ಯಾಗಿಂತ ವಿಶಿಷ್ಟವಾದದ್ದು ದೇಹವನ್ನು ಬಳ್ಳಿಯಂತೆ ತಿರುಗುವಂತಹ ಮಲ್ಲಕಂಬದ ಮೇಲೆ ಫಿರ್ಕ್ಯಾದೋ. ಕಾಲುಗಳನ್ನು ತಿರುಗಿಸುವ ರೀತಿ ಗಮನಿಸಿ. ಮತ್ತೆ ಬಳ್ಳಿಯಂತೆ ತನ್ನ ದೇಹವನ್ನು ಆ ಮಲ್ಲಕಂಬ ಸುತ್ತಾ ಇದ್ದಾರೆ. ಈಗ ಸಿಡಿಚಾ ದಸರಾ. ನಮ್ಮ ಕೈಗಳ ಆಧಾರದಲ್ಲಿ ಮೇಲಕ್ಕೆ ಹೋಗಿ ಕೈಗಳು ಮತ್ತು ಕೈಗಳಿಗೆ ವಿಶಿಷ್ಟವಾದ ಒಂದು ಶಕ್ತಿ ಬೇಕಾಗ್ತದೆ. ಇದರ ಉರಿಯುತ್ತಿರುವ ಹಣತೆಯನ್ನು ಹಣೆಯಲ್ಲಿ ಇಟ್ಟು ಮಾಡುವಂಥ ಕಸರತ್ತು ಕೂಡ ಉಂಟು ಇದರಲ್ಲಿ. ಅದಕ್ಕೆ ವಿಶೇಷವಾದ ಅಭ್ಯಾಸ ಬೇಕಾಗ್ತದೆ. ಈಗ ಹಣತೆ ಇಲ್ಲದೆ ಕೇವಲ ಕೈಗಳ ಆಧಾರದಲ್ಲಿ ಮಲ್ಲಕಂಬಕ್ಕೆ ಮೇಲಕ್ಕೆ ಹೋಗುವಂಥದ್ದು ಸಿಡಿಚಾ ದಸರಾ. ಸಿಡಿಚಾ ದಸರಾ ಇಳಿಯುವಾಗಲೂ ತಾನು ಮೇಲೆ ಹೋದ ರೀತಿಯಲ್ಲಿ ಕೆಳಕ್ಕೆ ಏರಿರುವಂಥದ್ದು ಸಿಡಿಚಾ ದಸರಂಗ್. ಇಲ್ಲಿಗೆ ದಸರಂಗಳೆಂಬ ಕಸರತ್ತು ಮುಕ್ತಾಯವಾಗ್ತದೆ. ಇದರ ಬಳಿಕ ಯೋಗಾಸನಗಳು ಪ್ರಾರಂಭವಾಗ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಹಲವು ರೀತಿಯ ಕಸರತ್ತುಗಳಲ್ಲಿ ಯೋಗಾಸನಗಳಿಗೆ ಪ್ರಾರಂಭ ಆಗ್ತದೆ. ಸಿದ್ಧಾಸನ, ಮಲ್ಲಕಂಬದ ಮೇಲೆ ಸಿದ್ಧ ಪುರುಷನು ಕೂರಿಸುವ ರೀತಿಯಲ್ಲಿ ಮಲ್ಲಕಂಬದ ತುದಿಯ ಮೇಲೆ ಕುಳಿತುಕೊಳ್ಳುವಂಥದ್ದು. ನೆಲದ ಮೇಲೆ ಮಾಡಲು ಬಹಳ ಸುಲಭವಾದಂಥ ಈ ಕಸರತ್ತು ಸಿದ್ಧಾಸನ. ವಿಶೇಷವಾದ ಧ್ಯಾನ ಮುದ್ರೆ. ಸಿದ್ಧಾಸನದ ಬಳಿಕ ರಾಜಾಸನ. ಈಗ ಸಿಂಹಾಸನದ ಮೇಲೆ ಮಂಡಿಸಿದಂಥ ಒಂದು ಚಕ್ರವರ್ತಿಯ ಟಿವಿಯನ್ನು ರಾಜಾಸನ. ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ ಟಿವಿ. ರಾಜಾಸನ, ಸಿಂಹಾಸನದ ಮಂಡಿಸಿದಂಥ ಒಂದು ರಾಜನ ಟಿವಿಯನ್ನು ನೀವು ನೋಡಿದಿರಿ. ಇದೀಗ ಸರ್ವಾಂಗಾಸನ. ದೇಹದ ಎಲ್ಲ ಅಂಗಗಳಿಗೂ ಒಳ್ಳೆಯ ವ್ಯಾಯಾಮ ಕೊಡುವಂಥ ಆಸನ ಆದ್ದರಿಂದ ಇದಕ್ಕೆ ಸರ್ವ ಅಂಗ ಆಸನ ಹೇಳಿದ್ದಾರೆ. ಇದು ಯೋಗಾಸನಗಳ ರಾಣಿ ಎಂದು ಕೂಡ ಕರೀತಾರೆ. ಈ ಯೋಗಾಸನಕ್ಕೆ ದೇಹದ ಎಲ್ಲ ಅಂಗಗಳಿಗೂ ಇಲ್ಲಿ ವ್ಯಾಯಾಮ ಸಿಗ್ತದೆ, ಚಾಲನೆ ಸಿಗ್ತದೆ. ಕೈಗಳ ಆಧಾರದಲ್ಲಿ ಸರ್ವಾಂಗಾಸನ.
ಅಲ್ಲಿಯೂ ಕೂಡ ಪದ್ಮಾಸನ ಹಾಕ್ಬಿಟ್ಟು ಬಹಳ ಪರಿಶ್ರಮದಿಂದ ಸಾಧ್ಯವಾದಂಥ ಆಸನ ಇದು. ನೆಲದ ಮೇಲೆ ಮಾಡಲು ಸರ್ವಾಂಗಾಸನ ಸುಲಭ, ಆದರೆ ಈ ಯೋಗಾಸನಗಳು ಮಲ್ಲಕಂಬದ ಮಾಡಲಿಕ್ಕೆ ಈಗ ಧನುರಾಸನ ಬಿಲ್ಲಿನ ಆಕೃತಿಯಲ್ಲಿ ದೇಹವನ್ನು ಮಲ್ಲಕಂಬದ ಮೇಲೆ ಇರಿಸುವುದು. ಧನುರಾಸನ ಮಲ್ಲಕಂಬದ ತುತ್ತದ ಮೇಲೆ ಬಿಲ್ಲಿನ ಆಕೃತಿಯಲ್ಲಿ ದೇಹವನ್ನು ಇರಿಸುವಂಥದ್ದು. ನೀವು ನೆಲದ ಮೇಲೆ ಮಾಡಿರೋ ಯೋಗಾಸನ ನೋಡಿರ್ಬೋದು. ತನ್ನ ಹಿಂಗಾಲುಗಳ ಆಧಾರದಲ್ಲಿ ಮಲ್ಲಕಂಬದ ತುದಿಯನ್ನು ಒತ್ತಿ ಹಿಡಿದು ಹಿಂದಕ್ಕೆ ಬಿಲ್ಲಿನ ಆಕೃತಿ ಬಾರಿಸ. ಈಗ ಧನುರಾಸನ ನೋಡಿದ್ರಿ. ಈಗ ವಿಪರೀತ ಧನುರಾಸನ, ಇದು ಸ್ವಲ್ಪ ವಿಪರೀತವಾದದ್ದು. ತನ್ನ ಕೈಗಳ ಆಧಾರದಲ್ಲಿ ಮಲ್ಲಕಂಬದ ಮೇಲೆ ಹೋಗಿಕೊಂಡು ಅಲ್ಲಿ ಮಲ್ಲಕಂಬದ ತುದಿಯಲ್ಲಿ ಅಂಗಾತವಾಗಿ ಮಲಗಿ ತನ್ನ ದೇಹವನ್ನು ಬಿಲ್ಲಿನ ಆಕೃತಿಯಲ್ಲಿ ಇರಿಸುವಂಥದ್ದು ವಿಪರೀತ ಧನುರಾಸನ. ತನ್ನ ಬೆನ್ನ ಹುರಿಯ ಹಿಂಬದಿಯಿಂದ ಆ ಮಲ್ಲಕಂಬದ ತುದಿಯನ್ನು ಒತ್ತಿ ಹಿಡಿದು ಬಿಲ್ಲಿನ ಆಕೃತಿಯಲ್ಲಿ. ಈಗ ದಯವಿಟ್ಟು ಈಗ ಚಪ್ಪಾಳೆ ತಟ್ಟಬೇಡಿ. ಒಂದು ಸುತ್ತು ತಿರುಗಿದ್ರೆ ನಿಮ್ಮ ಚಪ್ಪಾಳೆ ಡಬ್ಬಲ್ ಆಗಲಿ. ವಿಪರೀತ ಧನುರಾಸನ ಇದು ಸ್ವಲ್ಪ ವಿಪರೀತವಾದದ್ದು, ಸ್ವಲ್ಪ ಕಠಿಣ ಸಾಧನೆ ಬೇಕಾಗ್ತದೆ. ಈಗ ಆಕರ್ಣ ಧನುರಾಸನ ಬಿಲ್ಲಿಗೆ ಹೆದೆ ಏರಿಸುವ ರೀತಿಯಲ್ಲಿ ತನ್ನ ದೇಹವನ್ನು ಮಲ್ಲಕಂಬದ ಮೇಲೆ ತನ್ನ ಕೈಗಾಲದ ಆಧಾರದಲ್ಲಿ ಇರಿಸುವಂಥದ್ದು ಆಕರ್ಣ ಧನುರಾಸನ. ಕಿವಿಯವರೆಗೆ ಆ ಬಿಲ್ಲನ್ನು ಎಳೆದು ಬಾಣವನ್ನು ಬಿಡುವ ಸ್ಥಿತಿಯಲ್ಲಿ ಆಕರ್ಣ ಧನುರಾಸನ. ಈಗ ಪ್ರಾರ್ಥನಾಸನ. ಪ್ರಾರ್ಥನೆಗೆ ನಿಲ್ಲುವ ರೀತಿಯಲ್ಲಿ ನೆಲದ ಮೇಲೆ ಬರಲು ಸುಲಭ ಇದು, ಆದರೆ ಮಲ್ಲಕಂಬದ ಮೇಲೆ ತನ್ನ ಕೈಗಳ ಆಧಾರದಲ್ಲಿ ದೇಹವನ್ನು ಇರಿಸಬೇಕಾಗ್ತದೆ. ಪ್ರಾರ್ಥನಾಸನ ಪ್ರಾರ್ಥನೆಗೆ ನಿಲ್ಲುವ ಸ್ಥಿತಿಯಲ್ಲಿ ಮಲ್ಲಕಂಬದ ಮೇಲೆ ನಿಲ್ಲುವಂಥದ್ದು ಪ್ರಾರ್ಥನಾಸನ. ಇದರ ಬಳಿಕ ಉತ್ಕಟಾಸನ. ತನ್ನ ಕೈಗಳ ಆಧಾರದಲ್ಲಿ ಮಲ್ಲಕಂಬದ ಮೇಲೆ ಹೋಗಿಕೊಂಡು ಅಲ್ಲಿ ಮಲ್ಲಕಂಬದ ಮೇಲೆ ಹೋಗಿ ಇಬ್ಬರು ಯುವಕರು ಈ ಉತ್ಕಟಾಸನ ಮಾಡ್ತಾ ಇದ್ದಾರೆ. ತನ್ನ ಈಗ ವೇಲ್ ಎಂಬ ಕಸರತ್ತು ಭುಜಂಗಾಸನ. ತನ್ನ ಕೈಗಳ ಆಧಾರದಲ್ಲಿ ಮಲ್ಲಕಂಬದ ಮೇಲೆ ಹೋಗಿ ತನ್ನ ತೊಡೆಗಳ ಸಂದಿನಲ್ಲಿ ಮಲ್ಲಕಂಬ ಒತ್ತಿ ಹಿಡಿದು ತನ್ನ ಭುಜಂಗಾಸನದ ಸ್ಥಿತಿಯಲ್ಲಿ ದೇಹವನ್ನು ಇರಿಸುವಂಥದ್ದು ಮಲ್ಲಕಂಬದ ಭುಜಂಗಾಸನ. ಈಗ ಏಕಪಾದ ಕಂದರಾಸನ. ಮಲ್ಲಕಂಬದ ತುದಿಯ ಮೇಲೆ ಕುಳಿತುಕೊಂಡು ಅಲ್ಲಿ ಯಾವ ಆಧಾರವಿಲ್ಲದೆ ತನ್ನ ಒಂದು ಕಾಲನ್ನು ಹೆಗಲ ಮೇಲೆ ಇರಿಸುವಂಥದ್ದು ಏಕಪಾದ ಕಂದರಾಸನ. ನೋಡುವವರ ಉಸಿರು ಬಿಗಿ ಹಿಡಿದು ನೋಡುವಂತಹ ಒಂದು ಈ ಯೋಗಾಸನ. ನೆಲದ ಮೇಲೆ ಮಾಡಿಕೊಳ್ಳುವ ವಿಶೇಷ ಪರಿಶ್ರಮ ಬೇಕು, ಮಲ್ಲಕಂಬದ ಮೇಲೆ ಮಾಡಲು ಇನ್ನೂ ವಿಶೇಷ ಪರಿಶ್ರಮ. ಏಕಪಾದ ಕಂದರಾಸನ. ಪಶ್ಚಿಮೋತ್ಥಾನಾಸನ. ಇದರ ಬಳಿಕ ತನ್ನ ಹಣೆಯನ್ನು ಕಾಲ ಮಂಡಿಗೆ ತಾಗಿಸುವಂತಹ ಯೋಗಾಸನ ಮಧುಮೇಹವನ್ನು ಹತೋಟಿಗೆ ತರಲು ಕೂಡ ಉಪಯೋಗ ಆಗ್ತದೆ. ಹೊಟ್ಟೆಯ ಬೊಜ್ಜುಗಳು, ಪಕ್ಕೆಲುಗಳ ಬೊಜ್ಜುಗಳು ಕರಗಲಿಕ್ಕೆ ಇದು ಸಾಧ್ಯ ಆಗ್ತದೆ. ಪಶ್ಚಿಮೋತ್ಥಾನಾಸನ. ಇಲ್ಲಿ ಮಲ್ಲಕಂಬದ ಮಾಡಲಿಕ್ಕೆ ವಿಶೇಷವಾದ ಪರಿಶ್ರಮ ಬೇಕು. ತನ್ನ ಕೈಗಳ ಆಧಾರದಲ್ಲೇ ದೇಹವನ್ನು ಇಟ್ಕೊಂಡು ಪಶ್ಚಿಮೋತ್ಥಾನಾಸನ. ಈಗ ಇದರ ಬಳಿಕ ಬಕಾಸನ. ಬಕಪಶ್ಚಿ
ಬಕಪಕ್ಷಿ ಯಾವ ರೀತಿಯಲ್ಲಿ ನಿಲ್ತದೆ ಆ ರೀತಿಯಲ್ಲಿ ಬಕಧ್ಯಾನ ಎಂದು ಗೊತ್ತು ಎಲ್ಲರಿಗೆ. ಆ ರೀತಿಯಲ್ಲಿ ದೇಹವನ್ನು ಮಲ್ಲಕಂಬದ ಮೇಲೆ ಕೈಗಳ ಆಧಾರದಲ್ಲಿ ನಿಲ್ಲಿಸುವಂಥದ್ದು. ಬಕಾಸನ, ಬಕಪಕ್ಷಿ ನಿಲ್ಲುವ ರೀತಿಯಲ್ಲಿ ಬಕಾಸನ. ಇದರ ಬಳಿಕ ಮತ್ಸ್ಯಾಸನ. ಈ ಮತ್ಸ್ಯಾಸನ ಹಾಕ್ಕೊಂಡು ನೀರಿನಲ್ಲಿ ತೇಲಬಹುದು ಎಂಬ ಕೂಡ ಪ್ರತೀತಿ ಉಂಟು. ಸರಿಯಾಗಿ ಮತ್ಸ್ಯಾಸನ ಹಾಕಿದರೆ ನೀರಿನಲ್ಲಿ ಅಂಗಾತವಾಗಿ ತೇಲಬಹುದು. ಆ ರೀತಿಯಲ್ಲಿ ದೇಹವನ್ನು ಇರಿಸುವಂಥದ್ದು ಮತ್ಸ್ಯಾಸನ. ಫಿಶ್ ಪೋಸ್, ಮೀನಿನ ಆಕೃತಿ. ಇದರ ಬಳಿಕ ಗರ್ಭಾಸನ. ಮಾತೆಯ ಗರ್ಭದಲ್ಲಿ ಯಾವ ರೀತಿ ಶಿಶು ಗರ್ಭಸ್ಥವಾಗಿರ್ತದೆ ಆ ಸ್ಥಿತಿಯಲ್ಲಿ ದೇಹವನ್ನು ಮಲ್ಲಕಂಬದ ಮೇಲೆ ಇರಿಸುವಂಥದ್ದು ಗರ್ಭಾಸನ. ಗರ್ಭಾಸನ ಸ್ಥಿತಿ, ಕೈಗಳ ಆಧಾರದಲ್ಲಿ ಈ ದೇಹವನ್ನು ಇರಿಸಬೇಕು. ಇದೀಗ ಹಸ್ತಪದ್ಮಾಸನ. ಹಸ್ತಪದ್ಮಾಸನ ದೇಹವನ್ನು ಹಸ್ತಪದ್ಮಾಸನದ ಶೈಲಿಗೆ ಮಲ್ಲಕಂಬದ ಮೇಲೆ ಇರುವಂಥದ್ದು. ಕೈಗಳ ಆಧಾರದಲ್ಲಿ ತನ್ನ ಕಂಕುಳ ಆಧಾರದಲ್ಲಿ ಮಲ್ಲಕಂಬವನ್ನು ಒತ್ತಿ ಹಿಡಿದು ಅಲ್ಲಿ ಪದ್ಮಾಸನ ಹಾಕ್ಕೊಂಡು ಕೈಗಳನ್ನು ಇರಿಸುವಂಥದ್ದು ಹಸ್ತಪದ್ಮಾಸನ. ವಿಶೇಷವಾದ ಸಾಧನೆ ಬೇಕಾಗ್ತದೆ ಈ ಕಸರತ್ತನ್ನು ತೋರಿಸಲಿಕ್ಕೆ. ಇದೀಗ ಲೋಲಾಸನ. ಮಲ್ಲಕಂಬದ ಮೇಲಕ್ಕೆ ತನ್ನ ಕೈಗಳಾದಲ್ಲಿ ಮೇಲೆಕ್ಕೊಂಡು ಅಲ್ಲಿಂದ ಕಂಬದ ತುದಿಯನ್ನು ತಲುಪಿ ಅಲ್ಲಿ ತನ್ನ ಒಕ್ಕಳಿನ ಬಳಿ ಮೊಟ್ಟೆಯನ್ನು ಉದರವನ್ನು ಆಧಾರವಾಗಿ ಕೊಟ್ಟುಕೊಂಡು ಅನುಘಾತವಾಗಿ ಗೋರಲಾಗಿ ಬೆಳಗುವಂತಹ ಒಂದು ಕಸರತ್ತು. ಈಗ ಇದರ ಬಳಿಕ ಕಂದ ಪದ್ಮಾಸನ. ತನ್ನ ಪದ್ಮಾಸನದ ಸ್ಥಿತಿಯಲ್ಲಿ ಮಲ್ಲಕಂಬದ ಮೇಲೆ ದೇವರನ್ನು ಇರಿಸಿ ತನ್ನ ಹೆಗಲುಗಳನ್ನು ಮೇಲಕ್ಕೆ ಎತ್ತುವಂಥದ್ದು ಕಂದ ಪದ್ಮಾಸನ. ಕಂದ ಪದ್ಮಾಸನ. ಇಬ್ಬರು ಯುವಕರು ಒಂದೇ ಮಲ್ಲಕದ ಮೇಲೆ ಮೂವರು ಯುವಕರು. ಕಂದ ಪದ್ಮಾಸನ ಸ್ಥಿತಿ. ವೃಕ್ಷಾಸನ. ಇದೀಗ ವೃಕ್ಷಾಸನ ಅಂದರೆ ಮರ ನಿಲ್ಲುವ ರೀತಿಯಲ್ಲಿ ವೃಕ್ಷಾಸನ. ಇದೀಗ ನೀವು ಈ ಮರದ ಮೇಲೆ ಮರ ನಿಲ್ಲುವ ರೀತಿಯಲ್ಲಿ ನಿಲ್ಲುವುದು ಮಲ್ಲಕಂಬದ ಮೇಲೆ. ಹೀಗೆ ಚಪ್ಪಾಳೆ ಹೊಡಿಬೇಡಿ ದಯವಿಟ್ಟು. ಅವರು ಆ ಮಲ್ಲಕಂಬದ ತುದಿಯ ಮೇಲೆ ನಿಂತು ಮತ್ತೆ ಒಂದು ಸುತ್ತು ತಿರುಗಬೇಕು. ಆ ಹೆಸರು ಮಾತ್ರ ಈಗ ನಿಜವಾದ ನಿಮ್ಮ ಪ್ರೋತ್ಸಾಹದಾಗಿ ಚಪ್ಪಳೆ ಖಂಡಿತ ಸಿಗ್ತದೆ. ಆತ್ಮೀಯ ಕಲಾಭಿಮಾನಿಗಳೇ, ಇಂಥ ಕಸರತ್ತುಗಳು ನೀವು ಡೊಂಬರಾಟ ಸರ್ಕಸ್ಗಳಲ್ಲಿ ನೋಡಿರ್ಬೋದು. ಆದರೆ ನಿಮ್ಮಂಥ ಯುವಕರು ತಮ್ಮ ಸಾಧನೆ ಹಾಗೂ ಪರಿಶ್ರಮದಿಂದ ಇದನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಆದ್ದರಿಂದ ಇದರ ವಿಶೇಷತೆ ಉಂಟು. ಇದೀಗ ಪರ್ವತಾಸನ. ಪರ್ವತದ ಸ್ಥಿತಿಯಲ್ಲಿ ದೇಹವನ್ನು ಮಲ್ಲಕಂಬದ ಇರಿಸುವುದು ಪರ್ವತಾಸನ.
ಪರ್ವತಾಸನ ಪರ್ವತಾಸನ. ಈಗ ಒಂದು ನಟರಾಜನ ನಾಟ್ಯ ಭಂಗಿಯಲ್ಲಿ ನಟರಾಜಾಸನ. ನಟರಾಜನ ನಾಟ್ಯ ಭಂಗಿ ತಾವೆಲ್ಲ ನೋಡಿರಬಹುದು. ಆದರೆ ಇದು ತಲೆ ಕೆಳಗಾಗಿ ಕಾಲ ಮೇಲಾಗಿ ಮಾಡುವಂಥ ಬಹಳ ಕಠಿಣ ಸಾಧನೆಯಿಂದ ಹಾಗೂ ಪರಿಶ್ರಮದಿಂದ ಸಾಧ್ಯವಾದಂಥ ಒಂದು ಈ ನಟರಾಜಾಸನ ನಿಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ. ಇವರಿಗೆ ನಿಮ್ಮ ಪ್ರೋತ್ಸಾಹದ ಚಪ್ಪಳೆ ಖಂಡಿತವಾಗಿ ಸಿಗ್ತದೆ ಎನ್ನುವ ನಟರಾಜಾಸನ. ಶಿವನ ನಾಟ್ಯ ಭಂಗಿಯಲ್ಲಿ ನಿಲ್ಲುವಂಥ ಸ್ಥಿತಿ, ಕೇವಲ ತನ್ನ ಹಿಂಗಾಲುಗಳ ಆಧಾರದಲ್ಲಿ ನಿಲ್ಲುವಂಥದ್ದು ನಟರಾಜಾಸನ. ಇದರ ಬಳಿಕ ಉತ್ಥಾನಾಸನ. ಉತ್ಥಾನಾಸನ ಸ್ಥಿತಿಯಲ್ಲಿ ದೇಹವನ್ನು ಮಲ್ಲಕಂಬದ ಮೇಲೆ ಇರಿಸುವಂಥದ್ದು ಉತ್ಥಾನಾಸನ. ತನ್ನ ಪಕ್ಕಳ ಆಧಾರದಲ್ಲಿ ಮಲ್ಲಕಂಬದ ಹಿಡ್ಕೊಂಡು ಅಲ್ಲಿ ಕೆಳಗೆ ಬಾಗುವಂಥದ್ದು ಉತ್ಥಾನಾಸನ. ಈ ಬಳಿಕ ವೃಶ್ಚಿಕಾಸನ. ಚೇಳಿನ ರೀತಿಯಲ್ಲಿ ವೃಶ್ಚಿಕ ಚೇಳು, ಆ ಚೇಳಿನ ಆಕೃತಿಯಲ್ಲಿ ದೇಹವನ್ನು ಮಲ್ಲಕಂಬದ ಆಧಾರಕೊಂಡು ಮಾಡುವಂಥದ್ದು ವೃಶ್ಚಿಕಾಸನ. ಚೇಳಿನ ಆಕೃತಿಯಲ್ಲಿ ಬಾಕ್ಕೊಂಡು ಕೊಂಡಿ ಚೇಳು, ಕೊಂಡಿಯ ಚೇಳನ್ನು ನೀವು ನೋಡಬಹುದು ಮಲ್ಲಕಂಬದ ಮೇಲೆ ವೃಶ್ಚಿಕಾಸನ. ಇದರ ಬಳಿಕ ಬಂದರ್ ಪಕಡ್. ಮಂಗ ಯಾವ ರೀತಿಯಲ್ಲಿ ಮರದ ಮೇಲೆ ನಿಲ್ತದೆ ಆ ಸ್ಥಿತಿಯಲ್ಲಿ ಬಂದರ್ ಪಕಡ್, ಮಂಗ ಮರದ ಮೇಲೆ ನಿಲ್ಲುವಂಥ ಸ್ಥಿತಿಯಲ್ಲಿ ಮಾಡುವಂಥ ಈ ಕಸರತ್ತು ಬಂದರ್ ಪಕಡ್. ತಮ್ಮ ಸತತ ಸಾಧನೆ ಹಾಗೂ ಕಠಿಣ ಪರಿಶ್ರಮದಿಂದ ಹಾಗೂ ಅಭ್ಯಾಸದಿಂದ ಈ ಯೋಗಾಸನಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಈ ಯುವಕರು. ಇದು ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ತಂಡ ನಿಮಗೆ ಈ ಪ್ರದರ್ಶನ ನೀಡ್ತಾ ಉಂಟು. ಇದೀಗ ಬಂದರ್ ಪಕಡ್ ಇಬ್ಬರು ಯುವಕರು, ಒಬ್ಬರು ಇನ್ನೊಬ್ಬರು ಕೆಳಗಿದ್ದಾರೆ, 3 ಜನ ಯುವಕರು ಬಂದರ್ ಪಕಡ್. ಬಹಳ ಸುಂದರವಾದಂಥ. ಈಗ ಯೋಗಾಸನಗಳ ಬಳಿಕ ಫರಾರ್ ಎಂಬ ಕಸರತ್ತುಗಳು ಪ್ರಾರಂಭ ಆಗ್ತದೆ. ಈಗ ಮೂ ಪಕಡ್ ಫರಾರ್. ಒಬ್ಬ ಯುವಕ ಮಲ್ಲಕಂಬದ ಮೇಲೆ ಹೋಗಿ ಅಲ್ಲಿ ಇನ್ನೊಬ್ಬ ಯುವಕನನ್ನು ತನ್ನ ಬಾಯಿಯಲ್ಲಿ ಕಚ್ಚಿ ಕೆಳಗೆ ಇಳಿಯುವಂಥ ಒಂದು ಕಸರತ್ತು ಮೂ ಪಕಡ್ ಫರಾರ್. ಬಹಳ ವಿಶಿಷ್ಟವಾದದ್ದು. ತನ್ನ ಕಂಕುಳನ್ನು ಆಧಾರವಾಗಿ ಕೊಟ್ಟುಕೊಂಡು ಅಲ್ಲಿ ಬಾಕೊಂಡು ತನ್ನ ಹಲ್ಲಿನಿಂದ ಇನ್ನೊಬ್ಬ ಯುವಕನನ್ನು ಕಚ್ಚಿಕೊಂಡು ಅಲ್ಲಿ ಕೆಳಗೆ ಇಳಿಯುವಂಥದ್ದು. ಬಹಳ ಯಶಸ್ವಿಯಾಗಿ ಈ ಪ್ರದರ್ಶನ ಇಲ್ಲಿ ನಡೀತಾ ಇದೆ. ಈಗ ಬಗ್ಲಿಚಾ ಫರಾರ್ ತನ್ನ ಕಂಕುಳನ್ನೇ ಮಲ್ಲಕಂಬಕ್ಕೆ ಆಧಾರ ಕೊಟ್ಕೊಂಡು ಈ ಫರಾರ್ ಎಂಬ ತಲೆ ಕೆಳಗೆ ಕಾಲು ಮೇಲೆ ಶೀರ್ಷಾಸನದ ಸ್ಥಿತಿಯಲ್ಲಿ ದೇಹವನ್ನು ನಿಲ್ಲಿಸಲು ಬಗ್ಲಿಚಾ ಫರಾರ್. ಬಗ್ಲಿಚಾ ಫರಾರ್ ತನ್ನ ಕಂಕುಳನ್ನೇ ಮಲ್ಲಕಂಬಕ್ಕೆ ಆಧಾರ ಕೊಟ್ಟು ಅಲ್ಲಿ ತಲೆ ಕೆಳಗೆ ಕಾಲ ಮೇಲೆ ಆಗಿದ್ದು ಇಬ್ಬರು ಯುವಕರು ಈ ಬಗ್ಲಿಚಾ ಫರಾರ್ ಎಂಬ ಅಲ್ಲಿ ಕಾಲುಗಳನ್ನು ಅಗಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕೆಳಕ್ಕೆ ಇಳಿಯುವಂಥದ್ದು ಬಗ್ಲಿಚಾ ಫರಾರ್. ಈಗ ಗೋಡಾ ಅಡಿ ಚಾ ಫರಾರ್. ಕುದುರೆ ಏರುವ ರೀತಿಯಲ್ಲಿ ಕೈಗಳನ್ನು ಇಟ್ಕೊಂಡು ಬಹಳ ಕೈಗಳಿಗೆ ವಿಶಿಷ್ಟವಾದ ಶಕ್ತಿ ಬೇಕಾದಂಥ ಕಸರತ್ತಿದ್ದು ಗೋಡಾ ಅಡಿ ಚಾ ಫರಾರ್. ಮಲ್ಲಕಂಬದ ಬಂದು ಇಬ್ಬರು ಯುವಕರು ಈ ಗೋಡಾ ಅಡಿ ಚಾ ಫರಾರ್ ಎಂಬ ಕೆಲಸ ಮಾಡ್ತಾರೆ. ಒಬ್ಬರು ಬಲಬದಿಯಿಂದ, ಒಬ್ಬರು ಎಡಬಡಿಯಿಂದ, ಕೈಗಳೇ ಆಧಾರ. ಈಗ ಕೈಗಳ ಶಕ್ತಿ ಪ್ರದರ್ಶನಕ್ಕೆ ಇನ್ನೊಂದು ಕಸರತ್ತು ಹಾದ್ಯ ಕುನ್ ಫರಾರ್. ಕೈಗಳ
ಒಂದು ಬಲ ಪ್ರದರ್ಶನಕ್ಕೆ ವಿಶೇಷವಾದ ಸಾಧನೆ ಬೇಕಾಗ್ತದೆ. ಕಸರತ್ತಿಗೆ ಹಾತ್ಯಕೋನ್ ಹೊರ ಮಲ್ಲಕಂಬದ ತುದಿಯ ಮೇಲೆ ಕೇವಲ ತನ್ನ ಒಂದು ಕೈಯನ್ನು ಆಧಾರ ಕೊಟ್ಟುಕೊಂಡು ಇನ್ನೊಂದು ಕೈ ಕೆಳಗೆ ಆಧಾರ ಮಾಡುವಂಥದ್ದು. ಹಾತ್ಯಕೋನ್ ಹೊರ. ಈಗ ಆಡುವ ಪರ ಭೂಮಿಗೆ ಸಮತೋಲವಾಗಿ ನಿಲ್ಲುವಂಥ ಒಂದು ಸ್ಥಿತಿ. ಆಡುವ ಫರಾರ್ ಇಬ್ಬರು ಯುವಕರು ಈ ಫರಾರ್ಗಳೆಂಬ ವೈವಿಧ್ಯಮಯದ ಕಸರತ್ತುಗಳಲ್ಲಿ ಆಡುವ ಫರ ಭೂಮಿಗೆ ಸಮತೋಲವಾಗಿ ನಿಲ್ಲುವಂಥದ್ದು. ಇದೀಗ ಹನುಮಾನ್ ಧ್ವಜ ಎಂಬ ಕಸರತ್ತು ಬಹಳ ನೋಡುವವರಿಗೆ ರೋಮಾಂಚನವನ್ನುಂಟು ಮಾಡುವಂಥ ಸುಂದರವಾದ ಕಸರತ್ತು. ಹನುಮಾನ್ ಧ್ವಜ್ ನಮ್ಮ ಧ್ವಜದಲ್ಲಿ ನೋಡುವುದು ಹನುಮಾಂತಂಕಿತವಾದ ಧ್ವಜ, ಭಗವದ್ ಧ್ವಜ. ಈಗ ಅದೇ ಹನುಮಾನ್ ಧ್ವಜದಲ್ಲಿ ನಿಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದಾರೆ. ಹನುಮಾನ್ ಧ್ವಜ್ ತನ್ನ ಹಿಂಗಾಲುಗಳ ಆಧಾರದಲ್ಲಿ ಮಲ್ಲಕ್ಕಮ್ಮನ್ನು ಹಿಡ್ಕೊಂಡು ಅಲ್ಲಿ ನಿಲ್ಲುವಂಥದ್ದು. ಈಗ ವಿಪರೀತ ಹನುಮಾನ್ ಧ್ವಜ್. ಹನುಮಾನ್ ಧ್ವಜ್ ನೋಡಿದರೆ ಈಗ ವಿಪರೀತ ಹನುಮಾನ್ ಧ್ವಜ್ ಅಂದರೆ ತನ್ನ ಅಂಗಾಲುಗಳ ಆಧಾರದಲ್ಲಿ ಮಲ್ಲಕ್ಕಮ್ಮನ ಒತ್ತಿ ಹಿಡಿದು ಅಲ್ಲಿ ದೇಹವನ್ನು ಭೂಮಿಗೆ ಸಮತೋಲವಾಗಿ ನಿಲ್ಲಿಸುವಂಥದ್ದು. ನೋಡುವವರ ಉಸಿರು ಬಿಗಿಡಿದು ನೋಡುವಂಥ ಕಸರತ್ತಿದ್ದು ವಿಪರೀತ ಹನುಮಾನ್ ಧ್ವಜ್. ಸ್ವಲ್ಪ ವಿಪರೀತವಾದದ್ದು. ಇಲ್ಲಿ ಇನ್ನೊಂದು ಕಲಾತ್ಮಗಳೇ, ಈಗ ವಿಪರೀತ ಹನುಮಾನ್ ಧ್ವಜ ಕಸರತ್ತು ನೋಡಿದ್ರಿ. ಈಗ ಇಬ್ಬರು ಯುವಕರು ಒಂದೇ ಮಲ್ಲಕ್ಕನ ಮೇಲೆ ಡಬ್ಬಲ್ ಹನುಮಾನ್ ಧ್ವಜ್. ಇಬ್ಬರು ಯುವಕರು ಆಗ ಒಬ್ಬರೇ ಯುವಕ ಈ ಕಸರತ್ತನ್ನು ಮಾಡಿದ್ದು. ಈಗ ಇಬ್ಬರು ಯುವಕರು ಈ ಹನುಮಾನ್ ಧ್ವಜ್ ಎಂಬ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಡಬ್ಬಲ್ ಹನುಮಾನ್ ಧ್ವಜ್. ಬಹಳ ಸುಂದರವಾದಂಥ ಕಸರತ್ತು ಡಬ್ಬಲ್ ಹನುಮಾನ್ ಧ್ವಜ್. ಇದರ ಬಳಿಕ ಈ ಡಬ್ಬಲ್ ಹನುಮಾನ್ ಧ್ವಜ ನಿಮಗೆ ಈಗ ಡಬ್ಬಲ್ ವಿಪರೀತ ಹನುಮಾನ್ ಧ್ವಜ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಹಳ ಸಾಧನೆ ಅದರಿಂದ ಸಾಧ್ಯವಾದಂಥ ಇದು ಕಸರತ್ತು. ವಿಪರೀತ ಹನುಮಾನ್ ಧ್ವಜ್. ಇಬ್ಬರು ಯುವಕರು ತಮ್ಮ ಅಂಗಾಲುಗಳ ಆಧಾರದಲ್ಲಿ ಮಲ್ಲಕ್ಕಂಬದ ಮೇಲೆ ಒಂದೇ ಮಲ್ಲಕ್ಕಂಬದ ಮೇಲೆ ಎರಡು ಮಲ್ಲಕ್ಕಂಬಗಳು ಊರಿಕೊಂಡು ಮಾಡುವಂಥ ಕಸರತ್ತು ಕೂಡ ಉಂಟು. ಆದರೆ ಇಲ್ಲಿ ಒಂದೇ ಮಲ್ಲಕ್ಕಂಬನ್ನು ಊರಿಕೊಂಡು ಈ ಕಸರತ್ತನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೇವೆ. ಒಂದೇ ಮಲ್ಲಕ್ಕಂಬದ ಮೇಲೆ ಇಬ್ಬರು ಯುವಕರು ವಿಪರೀತ ಹನುಮಾನ್ ಧ್ವಜ್. ಇದರ ಬಳಿಕ ಯೋಗಾಸನಗಳ ಬಳಿಕ ಅನೇಕ ವಿಧವಾದ ಗೋಪುರಾಕೃತಿಗಳು, ಜಾಡಂಕಗಳು, ಪಿರಮಿಡ್ಗಳು ನಿಮ್ಮನ್ನು ರಂಜಿಸಲಿವೆ. ಈಗ ಅದರ ಮುಂಚೆ ಒಂದು ಸಣ್ಣ ವಿರಾಮ. ಯಾಕಂದರೆ ಯುವಕರು ಪುನಃ ಈಗ ಸಜ್ಜಾಗಿ ಬರ್ತಾರೆ. ಪುನಃ ಕುದುರೆ ಸವಾರಿ ಮಾಡುವ ರೀತಿಯಲ್ಲಿ ಅವರು ಸಾಲಾಗಿ ಹೋಗಿ ಪುನಃ ಹಿಂದಕ್ಕೆ ಬರಲಿಕ್ಕಿದ್ದಾರೆ. ಈ ರೋಮಾಂಚಕಾರಿ ಮಲ್ಲಕ್ಕಂಬದ ಮೇಲೆ ಕಸರತ್ತುಗಳ ವೈವಿಧ್ಯಮಯವನ್ನು ನೀವು ಗಮನಿಸಿದಿರಿ. ಇನ್ನೂ ಕೂಡ ಬಹಳ ಸುಂದರವಾದಂಥ ಆಕರ್ಷಕವಾದ ಪಿರಮಿಡ್ಗಳು ನಿಮ್ಮನ್ನು ರಂಜಿಸಲಿದೆ.
ಸಿದ್ಧಾಸನ ಮಾಡ್ತಾರೆ ಬಹುಶಃ. ನಿದ್ರಾಸನ ಪದ್ಮಾಸನ ಅಲ್ಲ ಅವ್ರಿಗೆ, ಪದ್ಮಾಸನ ಕಷ್ಟ ಆಗ್ತದಂತೆ, ಅದಕ್ಕೆ ನಿದ್ರಾಸನ ಮಾಡ್ತಾರೆ. ಇದು ಶಯನಾಸನಕ್ಕೆ ಬದಲಾಗಿ ನಮ್ಮ ಯೋಗಾಸನದಲ್ಲಿ ಶಯನಾಸನ ಎನ್ನುಂಟು, ಶವಾಸನ ಹೇಳ್ತೇವೆ. ಇವರು ಅದರ ಬದಲು ಶವಾಸನ ಮಾಡಿ ಬದಲಿಗೆ ನಿದ್ರಾಸನ, ನಿದ್ರೆ ಹೇಗೆ ಮಾಡಬೇಕಂತ ತೋರಿಸ್ತಿದ್ದಾರೆ. ಅವ್ರನ್ನ ಎಬ್ಬಿಸಿ ನಿದ್ರೆ ಬಿಟ್ಟು ಈಗ ಎಲ್ಲ ಆಸನ ಆದ ನಂತರ ಅವರು ಇರ್ತದೆ ಮಂಗಳೂರು ಆಸನ. ಆಸನ ಆದರೆ ಇದು ಸ್ವಲ್ಪ ಮಹಾಪ್ರಾಣ ಇಲ್ಲಿ. ಮಂಗಳೂರು ಹಾಸನ. ಈಗ ರೈಲು ಬರ್ತದೆ, ಇಲ್ಲ ರೈಲು ಹೋಗುವ ಸೋದ್ ನಡಿ. ಈಗ ಅದು ಎಷ್ಟು ಮುಂದೆ ಹೋಗ್ತದೆ ನೋಡುವ. ಸಕಲೇಶ್ಪುರದಲ್ಲಿ ಗುಡ್ಡ ಜಾರಿದೆ ಅಂತೆ, ಹಿಂದೆ ಬನ್ನಿ. ಸಕಲೇಶ್ಪುರದ ಗುಡ್ಡ ಜಾರಿದೆ, ಹಿಂದೆ ಬನ್ನಿ. ಯುವಕರು ಸಿದ್ಧವಾಗಿದ್ದಾರೆ. ಪುನಃ ನಿಮಗೆ ಅವರು ಆ ಪ್ರದರ್ಶನ ಕೊಡಲಿಕ್ಕೆ ಉತ್ಸುಕದಿಂದಿದ್ದಾರೆ. ಇದೀಗ ಗೋಪುರಾಕೃತಿಗಳ ಪ್ರದರ್ಶನಕ್ಕಾಗಿ ನಿಮ್ಮ ಮುಂದೆ ಯುವಕರು ಸಜ್ಜಾಗಿದ್ದಾರೆ. ಈಗ ಜಾಡಂಕ್ 1 ಹಲವು ಯೋಗಾಸನಗಳನ್ನು ಸಮನ್ವಯಗೊಳಿಸಿ ಮಾಡುವಂತಹ ಸುಂದರವಾದ ಪಿರಮಿಡ್ಗಳು ನಿಮ್ಮನ್ನು ರಂಜಿಸಿದೆ. ಕೇವಲ 12 ಪಿರಮಿಡ್ಗಳು ನಿಮ್ಮನ್ನು ರಂಜಿಸಿದೆ. ಕೇವಲ 10 ನಿಮಿಷಗಳ ಅವಧಿ. ಜಾಡಂಕ್ 1 ಒಬ್ಬ ಯುವಕ ಮಲ್ಲಕಂಬದ ತುದಿಯನ್ನು ತಲುಪಿ ಅಲ್ಲಿ ತನ್ನ ಒಕ್ಕಳ ಆಧಾರದಲ್ಲಿ ಮಲ್ಲಕಂಬನ್ನು ಒತ್ತಿ ಹಿಡಿದು ಇನ್ನೊಬ್ಬ ಯುವಕ ಮೇಲಕ್ಕೆ ಹೋಗಿ ಅಲ್ಲಿ ಹಿಂದೆ ಬಾಗುವಂಥದ್ದು. ಭಾಳ ಸುಂದರವಾದಂಥ ಜಾಡಂಕ್ 1 ಹಲವು ಯೋಗಾಸನಗಳು. ಜಾಡಂಕ್ 2 ಎರಡನೇ ರೀತಿಯ ಒಂದು ಪಿರಮಿಡ್. ಹಲವು ಯೋಗಾಸನಗಳನ್ನು ಸಮನ್ವಯಗೊಂಡ ಸುಂದರವಾದ ಈ ಕಸರತ್ತುಗಳು. ಜಾಡಂಕ್ 2 ಶಿಸ್ತುಬದ್ಧವಾಗಿ ಬಹಳ ಆಕರ್ಷಕವಾಗಿ ಮಾಡುವಂತಹ ಈ ಕಸರತ್ತುಗಳು. ನೀವು ಹಲವು ಕಡೆ ಈ ಸುಂದರವಾದ ಗೋಪುರ ನೋಡಿರ್ಬೋದು. ಇಲ್ಲಿ ಕೆಲವು ವಿಶಿಷ್ಟ ರೀತಿಯ ಗೋಪುರಾತಿಗಳನ್ನು ಮತ್ತು ಇದರಲ್ಲಿ ಮುಖ್ಯವಾಗಿ ಯೋಗಾಸನಗಳನ್ನು ಸಮನ್ವಯ ಮಾಡಿಕೊಂಡು ಈ ಮತ್ತು ಹಲವು ಕಸರತ್ತುಗಳನ್ನು ಸಮನ್ವಯ ಮಾಡಿಕೊಂಡು ಈ ಗೋಪುರಾಕೃತಿಗಳನ್ನು ನಿಮ್ಮ ಮುಂದೆ ಜಾಡಂಕ್ 2 ಹಲವು ರೀತಿಯ ಕಸರತ್ತುಗಳು. ಹಲವು ಯುವಕರು ಭುಜಂಗಾಸನ, ಹೆಚ್ಚಾಗಿ ಭುಜಂಗಾಸನ ಜಾಸ್ತಿ ಆಗಿದೆ. ಬಹಳ ಸುಂದರವಾದಂತಹ ಇದರ ಬಳಿಕ ಟ್ರಯಾಂಗಲ್ 1 ಎಂಬ ಗೋಪುರಾಕೃತಿ. ಟ್ರಯಾಂಗಲ್ 1 ಟ್ರಯಾಂಗಲ್ 8 ಮಲ್ಲಕಂಬವನ್ನು ಆಧಾರ ಮಾಡಿಕೊಂಡು ಮಾಡುವಂತಹ
ಯುವಕರು ಸಿದ್ಧವಾಗಿದ್ದಾರೆ. ಈ ಟ್ರಯಾಂಗಲ್ ಏಕ್ ಎಂಬ ಈ ಗೋಪುರಾಕೃತಿ ಯುವಕರೊಬ್ಬ ಮಲ್ಲಕಂಬದ ತುದಿಯನ್ನು ತಲುಪಿ ಅಲ್ಲಿ ಕುಳಿತುಕೊಳ್ಳುವಂಥದ್ದು ಹಾಗೂ ಭುಜಂಗಾಸನ, ಪ್ರಾರ್ಥನಾಸನ, ಬಹಳ ಸುಂದರವಾದ ಏಕಪಾದ ಕಂದರಾಸನ, ಪದ್ಮಾಸನ, ಸಿದ್ಧಾಸನ, ಹಲವು ಯೋಗಾಸನಗಳನ್ನು ಸಮನ್ವಯ ಮಾಡಿಕೊಂಡು ಮಾಡಿರುವಂತಹ ಈ ಟ್ರಯಾಂಗಲ್. ಈಗ ಅದಕ್ಕಿಂತ ಸ್ವಲ್ಪ ವಿಶಿಷ್ಟವಾದದ್ದು ಚಾಣಕ್ಯದು ಟ್ರಯಾಂಗಲ್ ಹಲವು ಯೋಗಾಸನಗಳನ್ನು ಹಾಗೂ ಕಸರತ್ತುಗಳನ್ನು ಸಮನ್ವಯ ಮಾಡಿಕೊಂಡು ಮಲ್ಲಕಂಬವನ್ನೇ ಆಧಾರವಾಗಿ ಮಾಡಿಕೊಂಡು ಮಾಡುವಂತಹ ಈ ಗೋಪುರಾಕೃತಿ ಪದ್ಮಾಸನ, ಬಹಳ ಸುಂದರವಾದಂತಹ ಕಸರತ್ತು. ಹಲವು ಯೋಗಾಸನಗಳನ್ನು ಸಮನ್ವಯ ಮಾಡಿದ್ದಾರೆ. ಬಹಳ ಸುಂದರವಾದ ಈಗ ವಿಸ್ತೃತ ಪಾದ ಸರ್ವಾಂಗಾಸನ. ಇಲ್ಲಿ ಸರ್ವಾಂಗಾಸನವೇ ಪ್ರಧಾನವಾಗಿ ಕಾಲುಗಳನ್ನು ಅಗಲ ಮಾಡಿಕೊಂಡು ಮಾಡುವಂಥದ್ದು, ಸಮನ್ವಯ ಮಾಡಿಕೊಂಡು ಮಾಡುವಂಥದ್ದು ವಿಸ್ತೃತ ಪಾದ ಸರ್ವಾಂಗಾಸನ. ವಿಸ್ತೃತ ಪಾದ ಸರ್ವಾಂಗಾಸನವನ್ನೇ ಮುಖ್ಯವಾಗಿ ಮಾಡುವಂಥ ಈ ಗೋಪುರಾಕೃತಿ ಕಾಲುಗಳನ್ನು ಅಗಲಿಸಿ ಸರ್ವಾಂಗಾಸನ ಇದರಲ್ಲಿ ಮುಖ್ಯವಾಗಿ ಉಪಯೋಗವಾಗಿದೆ. ವಿಸ್ತೃತ ಪಾದ ಸರ್ವಾಂಗಾಸನ. ಈಗ ಗಾಣ, ಹಳ್ಳಿಗಳಲ್ಲಿ ಗಾಣ, ಎಣ್ಣೆ ತೆಗೆಯುವ ಗಾಣದ ಮಾದರಿಯಲ್ಲಿ ಹಿಂದೆ ಗಾಣ ಹಿಂದೆ ಈಗ ಹಿಂದೆ ಹಳ್ಳಿಗಳಲ್ಲಿ ಗಾಣ ತೆಗೆಯುವ, ಎಣ್ಣೆ ತೆಗೆಯುವ ಒಂದು ಗಾಣ ನೋಡಿಬಹುದು. ಇಲ್ಲಿ ಯುವಕರೇ ಗಾಣ ಮೇಲೆ, ಗಾಣದ ಕೊಂಟೆಯಲ್ಲಿ ಮೇಲೆ ಈಗ ಅಲ್ಲಿ ಒಂದು ಸುತ್ತು ತಿರುಗುವುದು ಗಾಣ. ಇಲ್ಲಿ ಹಲೋ, ಈಗ ನೀವು ನೋಡಿರ್ಬೋದು ಗಾಣ. ಆದರೆ ಇಲ್ಲಿ ಎಣ್ಣೆ ಇಳಿತಾ ಇಲ್ಲ, ಯುವಕರ ದೇಹದಿಂದ ಬೆವರು ಇಳಿತಾ ಉಂಟು. ಯುವಕರ ದೇಹದಿಂದ ಬೆವರು ಇಳಿಯುತ್ತದೆ. ಇಲ್ಲಿ ಗಾಣದಲ್ಲಿ ಎಣ್ಣೆ ಇಲ್ಲ. ಎಣ್ಣೆಯನ್ನು ಮಲ್ಲಕಂಬಕ್ಕೆ ಸಾರಿಸಲಾಗಿದೆ. ಈಗ
ನ್ಯಾಷನಲ್ ಆಂಬ್ಲೆಮ್. ಈಗ ಸುಂದರವಾದ ಗೋಪುರಾಕೃತಿ, ನಮ್ಮ ರಾಷ್ಟ್ರಧ್ವಜ ಚಿಹ್ನೆ, ನಮ್ಮ ರಾಷ್ಟ್ರೀಯ ಚಿಹ್ನೆ ಅಶೋಕ ಪಿಲ್ಲರ್, ಅಶೋಕ ಸ್ತಂಭ, ಆ ಸ್ಥಿತಿಯಲ್ಲಿ ಮಲ್ಲಕಂಬವನ್ನು ತೋರಿಸುವುದು ನ್ಯಾಷನಲ್ ಆಂಬ್ಲೆಮ್. ಬಹಳ ಸುಂದರವಾದಂತಹ ಗೋಪುರಾಕೃತಿ. ನಮ್ಮ ಅಶೋಕ ಸ್ತಂಭವನ್ನು ನೆನಪಿಸುವಂತಹ ಮಲ್ಲಕಂಬವನ್ನೇ ಆಧಾರಗೊಂಡು ಅಶೋಕ ಸ್ತಂಭವನ್ನು ನೆನಪಿಸುವಂತಹ ಒಂದು ಗೋಪುರಾಕೃತಿ. ನಮ್ಮ ಅಶೋಕ ಸ್ತಂಭವನ್ನು ನೆನಪಿಸುವಂತಹ ಗೋಪುರಾಕೃತಿ. ಮೇಲೆ 4 ಯುವಕರು ಕೆಳಗೆ ಬಾಗಿದ್ದಾರೆ. ಅವರ ಮೇಲೆ 4 ಯುವಕರು ನ್ಯಾಷನಲ್ ಆಂಬ್ಲೆಮ್ ಅನ್ನು ಮೇಲೆ ರಾಜಾಸನದ ಸ್ಥಿತಿ, ಸಿಂಹಾಸನ, ಇದೀಗ ಗರುಡಾಸನ ಸ್ಥಿತಿ ಗೋಪುರಾಕೃತಿ. ಇದರಲ್ಲಿ ಗರುಡಾಸನವನ್ನೇ ಪ್ರಥಮವಾಗಿ ಹೆಚ್ಚಾಗಿ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಗರುಡಾಸನ ಪಿರಮಿಡ್, ಪಕ್ಷಿರಾಜನಾದ ವಿಷ್ಣುವಿನ ವಾಹನವಾದ ಅರುಣನ ಅಗ್ರಜನಾದ ಗರುಡನ ಸ್ಥಿತಿಯಲ್ಲಿ ದೇಹವನ್ನು ಮಲ್ಲಕಂಬದ ಆಧಾರಕೊಂಡು ಮಾಡುವಂಥ ಈ ಗೋಪುರಾಕೃತಿ ಗರುಡಾಸನ. ಗರುಡಾಸನ ಸ್ಥಿತಿಯಲ್ಲಿ ಯುವಕರು ನಿಲ್ಲುವಂತಹ ಸ್ಥಿತಿ ಇದು. ಗರುಡಾಸನ ಪಿರಮಿಡ್ ಸುಂದರವಾದ ಗೋಪುರಾಕೃತಿ. ಎಲ್ಲರೂ ಗರುಡಾಸನದ ಸ್ಥಿತಿಯಲ್ಲಿ ನಿಲ್ತಾರೆ. ಹಲವು ಯೋಗಾಸನಗಳು ಕೂಡ ಇವೆ. ಕಂದ ಪದ್ಮಾಸನ, ಗರುಡ ಸ್ಥಿತಿ ಮೇಲೆ ಗರುಡಾಸನ. ಗೋಪುರಾಕೃತಿ. ಈಗ ಸಿಂಹಾಸನ, ಇನ್ನೊಂದು ಸುಂದರವಾದ ಚಕ್ರವರ್ತಿಯ ಸಿಂಹಾಸನವನ್ನು ನೆನಪಿಗೆ ತರಿಸುವಂಥ ಸುಂದರವಾದ ಗೋಪುರಾಕೃತಿ. ಸಿಂಹಾಸನ, ನಮ್ಮ ರಾಜ ಸಿಂಹಾಸನವನ್ನು ನೆನಪಿಗೆ ತರಿಸುವಂತಹ ಸಿಂಹಾಸನ ಪಿರಮಿಡ್. ಇದರ ಬಳಿಕ ಹೂವಿನ ಆಕೃತಿಯ ಒಂದು ಪಿರಮಿಡ್. ಹೂವಿನ ಆಕೃತಿ, ಸುಂದರವಾದ ಗೋಪುರಾಕೃತಿ, ಸುಂದರವಾದ ಅರಳಿದ ಪುಷ್ಪವನ್ನು ನೆನಪಿಗೆ ಧರಿಸುವಂತಹ ಒಂದು ಗೋಪುರಾಕೃತಿ. ಪೂರ್ಣ ಅಳಿದ ಪುಷ್ಪವನ್ನು ನೆನಪಿಸುವ ಕುಸುಮಗಳಾದ ಹಲವು ಯೋಗಾಸನಗಳನ್ನು ಸಮನ್ವಯ ಮಾಡಿಕೊಂಡು ಮಾಡುವಂತಹ ಈ ಗೋಪುರಾಕೃತಿ. ಪೂರ್ಣ ವಿಕಸಿತಗೊಂಡಂತಹ ಹೂವಿನಾಮ,
ಇದರ ಬಳಿಕ ಕಮಲ್ ಜಾಡ್ ಕಮಲ್ ಜಾಡ್ ಕಮಲ ಹೂವಿನ ಆಕೃತಿಯನ್ನು ನೆನಪಿಸಿ ತಿಳಿಸುವಂಥ ಒಂದು ಸುಂದರವಾದ ಗೋಪುರಾಕೃತಿ ಕಮಲ್ ಜಾಡ್. ಕಮಲ್ ಜಾಡ್ ಅಂದರೆ ಸುಂದರವಾದ ಪೂರ್ಣ ವಿಕಸಿತಗೊಂಡಂಥ ಕಮಲದ ಹೂವನ್ನು ನೆನಪಿಸಿಕೊಂಡಂಥ ಕಸರತ್ತು. ಇದರಲ್ಲಿ ಯುವಕರೇ ದಳಗಳು, ಈ ಮಲ್ಲಕಂಬವೆಯ ದಂಟು 4 ಯುವಕರು ಮೇಲಿನ ದಳಗಳು, ಇನ್ನು 4 ಯುವಕರು ಕೆಳಗಿನ ದಳಗಳು, ಮೇಲೆ ಒಬ್ಬ ಯುವಕ ಅದರ ಮೊಗ್ಗಾಗಿ ನಿಲ್ತಾನೆ. ಬಹಳ ಸುಂದರವಾದ ಗೋಪುರಾಕೃತಿ ಕಮಲ್ ಜಾಡ್. ಪೂರ್ಣ ವಿಕಸಿತಗೊಂಡಂತಹ ಕಮಲದ ಹೂವಿನ ನೆನಪಿಗೆ ತರಿಸುವಂತಹ ಕಮಲ್ ಜಾಡ್ ಎಂಬ ಗೋಪುರಾಕೃತಿ. ಕಮಲ್ ಜಾಡ್ ಪೂರ್ಣ ವಿಕಸಿತಗೊಂಡಂತಹ ಕಮಲ, ಮೇಲಿನ 4 ದಳಗಳು, ಕೆಳಗೆ 4 ಬಹಳ ಸುಂದರವಾದಂತಹ ಪೂರ್ಣ ವಿಕಸಿತಗೊಂಡಂತಹ ಕಮಲದ ಹೂವನ್ನು ನೆನಪಿಸುತ್ತಿರುವಂತಹ ಕಸರತ್ತು ಕಮಲ್ ಜಾಡ್. ಇನ್ನು ಕೆಲವು ಗೋಪುರಾಕೃತಿಗಳು ಇದೀಗ ಬಳಿಕ ಈ ಕಾರ್ಯಕ್ರಮದ ಬಳಿಕ ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ಉಂಟು. ಜನಗಣಮನ ಎಲ್ಲರೂ ಆ ರಾಷ್ಟ್ರಗೀತೆಯನ್ನು ಹಾಡುವಾಗ ಎದ್ದು ನಿಲ್ಲಬೇಕು, ಯಾರು ಹೋಗಬಾರ್ದು. ಯಾಕಂದರೆ ನಮ್ಮ ಇದೆ 3 ನಿಮಿಷ ವ್ಯಾಯಾಮ ಮಂತ್ರ ಜಪವು ವರ ರಾಷ್ಟ್ರ ರಕ್ಷಣಾಂತಪವು ಎಂಬುದು ನಮ್ಮ ಧ್ಯೇಯ. ಆದ್ದರಿಂದ ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡುವಾಗ ಎದ್ದು ನಿಂತು ಅದರ ಬಳಿಕವೇ ಹಿಂತೆರಳಬೇಕು. ದಯವಿಟ್ಟು ಸ್ವಲ್ಪವನ್ನು ತಾಳ್ಮೆ ವಹಿಸಬೇಕೆಂದು ನಿಮ್ಮ ಹತ್ರ ಕೇಳ್ಕೊಳ್ತಾ ಮುಂದಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಿದ್ದೇವೆ. ಈಗ ಬಾಳೆಗೊನೆಯನ್ನು ಪ್ರತಿಷ್ಠಿಸ್ತಾ ಇದ್ದೇವೆ. ಈಗ ಚಪ್ಪಾಳೆ ತಟ್ಟಬೇಡಿ, ಆ ಬಾಳೆಗೊನೆ ಉದುರಬೇಕು. ಅದರ ಬಳಿಕ ನಿಮ್ಮ ಚಪ್ಪಾಳೆ. ಬಹಳ ಪೂರ್ಣ ಪಕ್ವಗೊಂಡಂತಹ ಒಂದು ರಸಭರಿತ ರಸಬಾಳೆ ಗೊನೆಯ ಪ್ರದರ್ಶನ ನಿಮ್ಮ ಮುಂದೆ. ಅಂದರೆ ವ್ಯಾಯಾಮ ಕೂಡ ಒಂದು ಕಲೆ, ಅದರಲ್ಲಿ ಆನಂದಿಸಲಿಕ್ಕೆ ಮನೋರಂಜನೆ ಮಾಡುವಂಥ ಕೂಡ ವಿಷಯ ಉಂಟು. ಅದು ಕೇವಲ ದಡ್ಡರ ಕಲೆಯಲ್ಲ ಎಂಬುದನ್ನು ಸಾಬೀತುಪಡಿಸಲಿಕ್ಕಾಗಿ, ಮತ್ತು ಮುಖ್ಯವಾಗಿ ನಮ್ಮ ಭಾರತೀಯ ವ್ಯಾಯಾಮ ಕಲೆಗಳು ದೇಶಿ ಕಲೆಗಳ ವಿದೇಶಿ ಕಲೆಗಳ ಮುಂದೆ ನಮ್ಮ ಭಾರತೀಯ ವ್ಯಾಯಾಮ ಪದ್ಧತಿ ನಶಿಸಿ ಹೋಗಬಾರ್ದು. ಅದು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಉಂಟು. ಅದರಿಂದ ನಾವು ಈ ಶುದ್ಧ ಭಾರತೀಯ ವ್ಯಾಯಾಮ ಕಲೆಯಾದ ಈ ಮಲ್ಲಕಂಬದ ಸಾಂಪ್ರದಾಯಿಕ ಪ್ರದರ್ಶನವನ್ನು ನಾವು ನಿಮ್ಮ ಮುಂದೆ ನೋಡಿದ್ದೇವೆ. ಈ ರೀತಿ ನಮ್ಮ ಕಲ್ಲಡ್ಕದ ಶ್ರೀರಾಮ ಶಾಲೆಯಲ್ಲಿ ಆಳ್ವಾಸ ಸಮೂಹ ಶಿಕ್ಷಣ ಸಂಸ್ಥೆಗಳ ಡಾಕ್ಟರ್ ಮೋಹನ್ ಆಳ್ವರ ನೇತೃತ್ವದಲ್ಲಿ, ನಮ್ಮ ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ಈ ರೀತಿ ಹಲವು ಕಡೆ ಈ ಮಲ್ಲಕಂಬ ಇಂದು ಕ್ರೀಡೋತ್ಸವದಲ್ಲಿ ಪ್ರಧಾನ ಅಂಗವಾಗಿರೋದು ನಮಗೆಲ್ಲ ಭಾಳ ಸಂತೋಷದ ವಿಷಯ. ಬಾಳೆಗೊನೆ ಇದೀಗ ಈ ಬಾಳೆಗೊನೆ ಉದುರಿತು. ಈ ಬಾಳೆಗೊನೆಯನ್ನು ನೋಡಿ ನಿಮಗೆಲ್ಲ ಸಂತೋಷವಾಯಿತು. ಎಲ್ಲರೂ ಇಷ್ಟು 2 ಗಂಟೆಯಿಂದ ಸೀರಿಯಸ್ ಆಗಿ ನೋಡ್ತಿದ್ದ ಈ ಪ್ರದರ್ಶನ ಇಂದು ಆಶ್ಚರ್ಯದಲ್ಲಿ ಮುಕ್ತಾಯವಾದ ನಮಗೆಲ್ಲರೂ ಕೂಡ ಎಲ್ಲರಿಗೂ ಸಂತೋಷವನ್ನು ಕೊಟ್ಟಿದೆ. ಬಂದಿರಲಿಲ್ಲ ನಿಮಗೆಲ್ಲರಿಗೂ ನಾವು ಈ ಕೃತಜ್ಞತೆ ಸಹ ನಿಮ್ಮ ಮಕ್ಕಳನ್ನು ಕೂಡ ಇದಕ್ಕೆ ಹುರಿದುಂಬಿಸಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲರ ಮೇಲೆ ಉಂಟು. ನಮ್ಮ ಮಕ್ಕಳಿಗೆ ಸಣ್ಣದಿಂದಲೇ ಈ ಕಾರ್ಯಕ್ರಮ ಆಸಕ್ತಿ ಮೂಡಿಸಬೇಕು. ಇದರ ಯುವಕರು